ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ನಾವು ಒಂದು ಅತ್ಯಂತ ಮಹತ್ವದ ಮತ್ತು ಇವತ್ತಿನ ಕಾಲ ಮತ್ತು ಕಾಲಮಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ವಿಚಾರವಾಗಿ, ಅದು ಕೂಡ ಬಹುಮುಖ್ಯವಾಗಿ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಕೂಡ ಬಿಸ್ನೆಸ್ ಅಲ್ಲಿ ಕೂಡ ಬಿಸ್ನೆಸ್ ಬ್ರ್ಯಾಂಡಿಂಗ್ ಅಥವಾ ಬಿಸ್ನೆಸ್ ಬ್ರ್ಯಾಂಡ್ ಏನು, ಯಾಕೆ, ಯಾವ ರೀತಿ ಅನ್ನೋ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಒಬ್ಬ ಯುವ ತುಂಬ ಕ್ರಿಯಾಶೀಲ ಉದ್ಯಮಿ ಪ್ರವೀಣ್ ಎಸ್ ಭಂಡಾರಿ ಅವರು ನಮ್ಮ ಜೊತೆಗಿದ್ದಾರೆ. ಪ್ರವೀಣ್ ಭಂಡಾರಿ, ನಿಮಗೆ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿದ್ದೇನೆ. ನಮಸ್ಕಾರ. ಪ್ರವೀಣ್ ಎಸ್ ಭಂಡಾರಿ ಅವರು ಮೂಲತಃ ಅವರು ಕಾರ್ಕಳದವರು, ಬಟ್ ಇವಾಗ ಪ್ರಸ್ತುತ ಅವರು ತನ್ನ ಉದ್ಯೋಗ ನಿಮಿತ್ತ ಮತ್ತು ತನ್ನ ಈ ಒಂದು ಬಿಸ್ನೆಸ್ ಬ್ರ್ಯಾಂಡಿಂಗ್ ಮಾಡುವ ಸನ್ನಿವೇಶದಲ್ಲಿ ಅವರು ಮುಂಬೈಯಲ್ಲಿ ನೆಲೆಸಿದ್ದಾರೆ. ಪ್ರವೀಣ್ ಅವರು ಅವರು ಏನು ಅಂತ ಕೇಳಿದರೆ, ಅವರು ಬಿಸ್ನೆಸ್ ಬ್ರ್ಯಾಂಡ್ ಸ್ಪೆಷಲಿಸ್ಟ್. ಇವತ್ತಿನ ಕಾಲ, ಇವತ್ತಿನ ಸನ್ನಿವೇಶದಲ್ಲಿ, ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಂದು ಉದ್ಯಮಕ್ಕೂ ಕೂಡ ಅದರದ್ದೇ ಆದಂಥ ಒಂದು ಬ್ರ್ಯಾಂಡ್ ಬೇಕಾಗುತ್ತೆ. ಸೊ ಅಂಥ ಬ್ರ್ಯಾಂಡನ್ನು ತಯಾರಿಸಿಕೊಡುವ ಅಥವಾ ಅದರ ಬಗ್ಗೆ ನೀತಿ ನಿರೂಪಣೆಗಳನ್ನು ಹೇಳಿಕೊಡುವಂಥ ಒಬ್ಬ ವಿಶೇಷ ತಜ್ಞ ಬಿಸ್ನೆಸ್ ಬ್ರ್ಯಾಂಡ್ ಸ್ಪೆಷಲಿಸ್ಟ್ ಆಗಿ ಪ್ರವೀಣ್ ಎಸ್ ಭಂಡಾರಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೂಲತಃ ಕಾರ್ಕಳದವರು ಮತ್ತು ಅವರು ಸದ್ಯಕ್ಕೆ ಅವರದೇ ಆದಂಥ ಸ್ವಂತ ಒಂದು ಏಜೆನ್ಸಿಯನ್ನು ಮುಂಬೈಯಲ್ಲಿ ನಡೆಸ್ತಾ ಇದ್ದಾರೆ. ಒರಿಜೆಮ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಅವರು ನಡೆಸ್ತಾ ಇದ್ದಾರೆ. ಅದಕ್ಕಿಂತಲೂ ಮೊದಲು ಅವರು ಸುಮಾರು 2 ವರ್ಷಗಳ ಕಾಲ ಅವರು ಮುಂಬೈಯಲ್ಲಿ ಟೈಮ್ಸ್ ಗ್ರೂಪ್ನಲ್ಲಿ ಪ್ರಿಂಟ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಇತರ ಜಾಹೀರಾತು ಏಜೆನ್ಸಿಗಳಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಆ ಎಲ್ಲ ಒಂದು ಅನುಭವದ ಹಿನ್ನೆಲೆಯಲ್ಲಿ ಅವರು ಅವರದೇ ಆದಂಥ ಸ್ವಂತ ಒರಿಜಿಮ್ ಅನ್ನುವಂಥ ಒಂದು ಬ್ರ್ಯಾಂಡಿಂಗ್ ಏಜೆನ್ಸಿಯನ್ನು ನಡೆಸ್ತಾ ಇದ್ದಾರೆ. ಅದೆಲ್ಲದರ ಜೊತೆಗೆ ಅವರು ಆನ್ಲೈನ್ನಲ್ಲಿ ಬ್ರ್ಯಾಂಡಿಂಗ್ ಕೋಚ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಇವತ್ತು ಎಲ್ಲವೂ ಕೂಡ ನಮ್ಮಲ್ಲಿ ಆನ್ಲೈನ್ ವ್ಯವಸ್ಥೆಯಲ್ಲೇ ಎಲ್ಲ ಪಾಠಗಳು, ತರಗತಿಗಳು ಅಥವಾ ತರಬೇತಿಗಳು ನಡೀತಾ ಇರ್ತದೆ. ಸೊ ಇಂಥ ಸಂದರ್ಭದಲ್ಲಿ ಬ್ರ್ಯಾಂಡಿಂಗನ್ನು ಕೂಡ ಆನ್ಲೈನ್ ಮೂಲಕ ಹೇಳಿಕೊಡುವಂಥ ಒಂದು ಕಾರ್ಯವನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಸೊ ಇವತ್ತಿನ ನಮ್ಮ ಈ ಮಾತುಕತೆಯಲ್ಲಿ ಬ್ರ್ಯಾಂಡಿಂಗ್ ಏನದು, ಯಾಕೆ, ಯಾರು ಮಾಡಬೇಕು, ಅದು ಕೂಡ ಭಾರಿ ಮುಖ್ಯ. ಯಾರಿಗೆಲ್ಲ ಮಾಡಬೇಕು, ಯಾವೆಲ್ಲ ಉದ್ಯಮಗಳಿಗೆ ಬೇಕು, ಯಾಕೆ ಬೇಕು ಅನ್ನೋ ವಿಚಾರವಾಗಿ ಪ್ರವೀಣ್ ಎಸ್ ಭಂಡಾರಿ ಅವರು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಪ್ರವೀಣ್ ಭಂಡಾರಿ ಅವರೇ, ನೀವು ನಾನು ಈ ಒಂದು ಕ್ಷೇತ್ರವನ್ನು ಆಯ್ದುಕೊಳ್ಳಲಿಕ್ಕೆ ಏನು ಕಾರಣ? ಯಾಕಂತ ಹೇಳಿದ್ರೆ ಅನೇಕ ವಿಚಾರಗಳು ನಾವು ಮಾತನಾಡಲಿಕ್ಕಿದ್ದೇವೆ. ಇಂಥ ಒಂದು ತುಂಬ ವಿಶೇಷವಾದ ಮತ್ತು ತುಂಬ ಪರಿಣತಿಯನ್ನು ಬಯಸುವ ಮತ್ತು ತುಂಬ ಕ್ರಿಯೇಟಿವ್ ಆಗಿ ಆಲೋಚನೆ ಮಾಡುವಂಥ ಒಂದು ಕಾರ್ಯಕ್ಷೇತ್ರ ಇದು. ಇಂಥ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಏನು ಕಾರಣವಾಯಿತು ಅಂತ? ಧನ್ಯವಾದಗಳು. ಒಂದು ಒಳ್ಳೆ ಪರಿಚಯವನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಆನ್ ದ್ಯಾಟ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ನೀವು ಕೇಳಿದ್ರಿ ಯಾಕೆ ಈ ಬ್ರ್ಯಾಂಡಿಂಗ್ ಆಸ್ ಅ ಸಬ್ಜೆಕ್ಟ್ ನಾನು ಚೂಸ್ ಮಾಡಿದ್ದೇನೆ ಅಂತ. ಫಸ್ಟ್ ಆಫ್ ಆಲ್, ನಾನು ಕನ್ನಡ ಮೀಡಿಯಂನಲ್ಲಿ 10th ತನಕ ಕಲ್ತದ್ದು. ಅದರ ನಂತರ ಕಾರ್ಕಳದಲ್ಲಿ 4th ಸ್ಟ್ಯಾಂಡರ್ಡ್ ತನಕ ಇದ್ದೆ. ಅಲ್ಲಿ ನಂತರ ಮುಂಬೈಗೆ ಹೋಗಿ ಅಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದೇನೆ. ನಂತರ 10th ಆದಮೇಲೆ ಒಂದು JJ ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಕಾಲೇಜ್ ಉಂಟಲ್ಲಿ. JJ ಸ್ಕೂಲ್ ಆಫ್ ಆರ್ಟ್ಸ್ ಇಡೀ ದೇಶದಲ್ಲಿ ಭಾರಿ ಪ್ರಸಿದ್ಧವಾದಂಥ ಹೌದು ಸಂಸ್ಥೆ. ಅಲ್ಲಿ ಒಂದು ಡಿಸೈನ್ ಮತ್ತು ಪ್ರಿಂಟಿಂಗ್ ಸಬ್ಜೆಕ್ಟ್ ಅನ್ನು ಆಯ್ದುಕೊಂಡು ಅದನ್ನು ಕಲಿತು ನಂತರ ಒಂದು ಕಂಪನಿ ಜಾಯ್ನ್ ಆದೆ. ಈ ಕಂಪನಿ ಜಾಯ್ನ್ ಆದಾಗ ಆ ಕಂಪನಿಯಲ್ಲಿ ಒಂದು ವಿಶೇಷ ಘಟನೆ ನಡೆಯಿತು. ಆ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ಖಂಡಿತ. ಆ ಘಟನೆ ಏನಂದರೆ, ನಾನು ಒಂದು ದಿವಸ ಕೆಲಸಕ್ಕೆ ಬಂದಾಗ ನನ್ನ ಸೀನಿಯರ್ ನನ್ನ ಕಡೆ ಬಂದು ಕೆಲವು ಅಭದ್ರ ಶಬ್ದಗಳನ್ನು ಹೇಳಿದರು. ನಂತರ ಆದಮೇಲೆ ನನಗೆ ಹೇಳಿದರು, ಇದು ನಿನಗೆ ಅಲ್ಲ, ಇದನ್ನು ಕೊಂಡೋಗಿ ಹಾಗೇನೆ ಕೆಳಗೆ ಬ್ಲೂ ಕಾಲರ್ ಎಂಪ್ಲಾಯೀಸ್ ಇದ್ದಾರೆ, ಕೆಲಸ ಮಾಡುವವರಿದ್ದಾರೆ, ಅವರಿಗೆ ಹೇಳಿ ಕೆಲಸ ಸ್ಟಾರ್ಟ್ ಮಾಡಿಸು ಅಂತ. ನನಗೆ ತುಂಬ ಆಶ್ಚರ್ಯ ಆಯಿತು, ಇದು ಯಾವ ರೀತಿ ಮಾಡೋದು, ಅಂದರೆ ಕೆಲಸ ಹೀಗೆ ಕೂಡ ಕೆಲಸ ಮಾಡಿಸ್ತಾರಾ ಅಂತ. ಹಾಗೆ ನಾನು ಅಲ್ಲಿಗೆ ಹೋದಾಗ ಅವರನ್ನು ನೋಡಿ ಮಾತೇ ಬರಲಿಲ್ಲ. ಅಂದರೆ ಏನಾಯ್ತಂದರೆ, ಅವರು ನನ್ನ ಡ್ಯಾಡ್ ಏಜ್ನವರು. ದೇ ಆರ್ ಲೈಕ್ 50s, ಇನ್ ದರ್ 40-50+ ಏಜ್ನವರು. ಹೀಗೆ ಇದು ಸಿಚುವೇಶನ್ ಒಂದೇ ಸಲ ಅಲ್ಲ, ಕೆಲವು ಸಲ ರಿಪೀಟ್ ಆಯಿತು. ಬೇರೆ ಬೇರೆ ಥರ ಈ ಸಿಚುವೇಶನ್ ನನ್ನ ಮುಂದೆ ಬಂತು. ನಾನು ಒಂದು ದಿವಸ ಇದು ಕೆಲವೊಮ್ಮೆ ನಮಗೆ ಅದು ಸಹಿಸುವ ಶಕ್ತಿ ಕೂಡ ಹೋಗ್ಬಿಡ್ತದೆ, ಹೀಗೆ ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ. ಆಗ ನಾನು ಒಂದು ದಿವಸ ಒಂದು ಕಾರ್ನಲ್ಲಿ ಕೂತು
ಎಣಿಸ್ತಿದ್ದೆ ಈಗ ಯಾಕೆ ಆಗ್ತದೆ, ಈ ಕಂಪನಿಗೆ ಯಾರು ಕೇಳುವವರಿಲ್ವಾ, ಯಾಕೆ ಹೀಗೆ ಮಾತಾಡ್ತಾರೆ, ಜನರು ಕೆಲಸ ಹೀಗೆ ಯಾಕೆ ಮಾಡಿಸಿಕೊಳ್ತಾರೆ, ಇದನ್ನೆಲ್ಲ ವಿಚಾರ ಮಾಡುವಾಗ ಆಸ್ ಅನ್ ಆಂಟ್ರಪ್ರಿನರ್ ಆ ಮಾಲೀಕನ ಏನು ರೆಸ್ಪಾನ್ಸಿಬಿಲಿಟೀಸ್ ಇಲ್ವಾ, ಎಂಪ್ಲಾಯೀಸ್ ಹೇಗಿದ್ದಾರೆ, ಎಂಪ್ಲಾಯೀಸ್ ನಂತರ ಎಂಪ್ಲಾಯೀಸಿಂದ ಕಸ್ಟಮರ್, ನಮ್ಮ ಕಂಪ್ನಿಯ ಎಂಪ್ಲಾಯೀಸ್ ಯಾರಿದ್ದಾರೆ ಆ ಬೇಸ್ಡ್ ಆನ್ ದ್ಯಾಟ್ ನಮ್ಮ ಕಸ್ಟಮರ್ಗೆ ನಾವು ಸರ್ವಿಸ್ ಕೊಡ್ತೇವೆ. ಹೀಗೆ ಎಂಪ್ಲಾಯೀಸ್ ನಿಮ್ಮ ಕಂಪ್ನಿಯಲ್ಲಿ ಇದ್ದರೆ ನಿಮಗೆ ಕಸ್ಟಮರ್ಗೆ ಹೋಗುವ ಸರ್ವಿಸ್ ಹೇಗಿರ್ಬೋದು, ಇದನ್ನೆಲ್ಲ ವಿಚಾರ ಮಾಡುವಾಗ ಒಂದು ಮನಸ್ಸಿಗೆ ಬಂತು, ಇಫ್ ಗಿವನ್ ಎ ಸಿಚುವೇಶನ್ ಆರ್ ಗಿವನ್ ಎನ್ ಆಪ್ಷನ್, ಫ್ಯೂಚರ್ನಲ್ಲಿ ನಾನು ಸ್ವತಃ ಒಂದು ಆಂಟ್ರಪ್ರಿನರ್ ಆಗಿ ಆ ಥರದ ಒಂದು ಬಿಸ್ನೆಸ್ ನಡೆಸಬೇಕು ಅಂತ, ಎಲ್ಲಿ ಯುವರ್ ಎಂಪ್ಲಾಯೀಸ್ ಆರ್ ರಿಯಲಿ ಹ್ಯಾಪಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಕಸ್ಟಮರ್ ಕೂಡ ನಿಮ್ಮ ಹತ್ರ ತುಂಬ ಲಾಯಲ್ ಆಗಿ ರಿಪೀಟೆಡ್ಲಿ ಆ ಥರದ ಕಸ್ಟಮರ್ ಬರಬೇಕು ಅಂತ. ಆಗ ನನಗೆ ಗೊತ್ತಿರಲಿಲ್ಲ ಬ್ರ್ಯಾಂಡ್ ಆಸ್ ಎ ಸಬ್ಜೆಕ್ಟ್ ಐ ಕ್ಯಾನ್ ಲೆವರೇಜ್ ಅಂತ, ಆಗ ಗೊತ್ತಿರಲಿಲ್ಲ. ಆದರೆ ಆ ಕಂಪನಿಯಲ್ಲಿ ಒಂದೂವರೆ ವರ್ಷದಲ್ಲಿ ಆ ಕಂಪನಿ ಬಿಟ್ಟೆ ಬೇರೆ ಕಂಪನಿ ಸೇರಿದೆ. ಆ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಐ ಗಾಟ್ ಎನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಬಿಗ್ ಬ್ರ್ಯಾಂಡ್ಸ್ ಆಫ್ ಇಂಡಿಯಾ. ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ಡಾಬರ್, ಈ ಎಲ್ಲ ಥರದ ಕಂಪನಿಯ ಬ್ರ್ಯಾಂಡ್ ಮ್ಯಾನೇಜರ್ಸ್ ಇದ್ದಾರಲ್ವಾ, ಅವರು ನನ್ನೊಟ್ಟಿಗೆ ಬಂದು ಕೂತು ಅವರಿಗೆ ಬೇಕಾದಾಗೆ ಡಿಸೈನಿಂಗ್ ಎಲ್ಲ ಮಾಡಿಸಿಕೊಳ್ತಿದ್ರು. ಆಗ ಅವರ ಮಾತಿನಲ್ಲಿ ಇದು ನನಗೊಂದು ಗೊತ್ತಾಯಿತು, ಬ್ರ್ಯಾಂಡ್ ಅಂದರೆ ಕೇವಲ ಒಂದು ಲೋಗೋ ಅಥವಾ ವೆಬ್ಸೈಟ್ ಮಾಡಿದ ಕೂಡಲೇ ನಿಮ್ಮ ಬ್ರ್ಯಾಂಡ್ ಆಗೋದಿಲ್ಲ ಅಂತ. ಲೋಗೋ ಎಲ್ಲ ಕಂಪನಿಗುಂಟು, ಆದ್ರೆ ಎಲ್ಲ ಕಂಪನಿ ಅಷ್ಟೇ ತಿಳ್ಕೊಳ್ತಾರೆ ನಾವೊಂದು ವೆಬ್ಸೈಟ್ ಮಾಡಿಕೊಂಡ್ರೆ ಸಾಕು ಅಂತ. ಹೌದು, ಹಾಗಾದ್ರೆ ಪ್ರತಿಯೊಬ್ಬ ಕಂಪನಿ ಬ್ರ್ಯಾಂಡ್ ಆಗ್ಬೇಕಲ್ವಾ, ಹಾಗೆ ಆಗುವುದಿಲ್ಲ. ಯಾಕೆಂದ್ರೆ ಅಷ್ಟರಲ್ಲಿ ಅದು ಮುಗಿಯುವುದಿಲ್ಲ. ಬ್ರ್ಯಾಂಡ್ ಇಸ್ ಬಿಯಾಂಡ್ ಲೋಗೋ ಆ್ಯಂಡ್ ವೆಬ್ಸೈಟ್. ವೆನ್ ಯು ಸೇ ಬಿಯಾಂಡ್ ಅಂದರೆ ಏನು? ಬ್ರ್ಯಾಂಡ್ ಅಂದರೆ ಬೇಸಿಕ್ಲಿ ದ ಸ್ಟೋರಿ ಆಫ್ ಅನ್ ಆಂಟ್ರಪ್ರಿನರ್. ಆಂಟ್ರಪ್ರಿನರ್ ಯಾರು ಅವನು ಬ್ರ್ಯಾಂಡಿಂಗ್ ಸ್ಟಾರ್ಟ್ ಮಾಡಿದ, ಅವನ ಸ್ಟೋರಿ ಅವನು ಬಿಸ್ನೆಸ್ಸಿಗೆ ಹೋಲಿಸಿ ಜನರು ಆ ಬಿಸ್ನೆಸ್ ಅನ್ನು ಒಂದು ಮನುಷ್ಯನ ಹಾಗೆ ನೋಡ್ಲಿಕ್ಕೆ ಶುರು ಮಾಡ್ತಾರೆ, ಪ್ರೀತಿಸ್ತಾರೆ, ಇಮೋಷನ್ ಶೇರ್ ಆಗ್ತದೆ, ಪ್ರೀತಿ, ದುಃಖ, ಖುಷಿ, ಬೇಜಾರು ಎಲ್ಲ ಬರ್ತದೆ ಆ ಕಂಪನಿಯ ಹೆಸರು ಹೇಳುವಾಗ. ಜಸ್ಟ್ ಟು ಗಿವ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್, ನಾವೀಗ ಟಾಟಾ ಅಂತ ಹೇಳ್ತೇವೆ ಅಲ್ವಾ, ಟಾಟಾ ಹೇಳಿದಾಗ ಮನಸ್ಸಿನಲ್ಲಿ ಒಂಥರ ಒಂದು ರೆಸ್ಪೆಕ್ಟ್ ಬರುತ್ತೆ. ಯಾಕೆ ಬರುತ್ತೆ? ಅದು ಕೇವಲ ಕಂಪನಿ ಅಲ್ಲ, ಅದು ಬ್ರ್ಯಾಂಡ್ ಅಲ್ವಾ. ಆದ್ರೆ ನಾನೊಂದು ಸಿದ್ಧಿವಿನಾಯಕ ಟ್ರೇಡರ್ಸ್ ಅಂತ ಹೇಳ್ತೇನೆ, ಯು ಕ್ಯಾಂಟ್ ಫೀಲ್ ಎನಿಥಿಂಗ್, ಯಾರದೋ ಇರ್ಬೋದು, ಅದಕ್ಕೆ ಹೆಸರು ಉಂಟು, ಅದಕ್ಕೆ ಇಮೋಷನ್ಸ್ ಇಲ್ಲ ಅಲ್ಲಿ. ಆದ್ರೆ ವೆನ್ ಯು ಸೇ ಟಾಟಾ, ವೆನ್ ಯು ಸೇ ರಿಲಯನ್ಸ್, ವೆನ್ ಯು ಸೇ ಕಿಂಗ್ ಫಿಶರ್ ಆಸ್ ಎ ಬ್ರ್ಯಾಂಡ್, ಐ ಮೇ ನಾಟ್ ಬಿ ಯೂಸಿಂಗ್ ಇಟ್, ಬಟ್ ನಾನು ಹೇಳ್ತೇನೆ, ಇಲ್ಲಿ ನೀವು ನೋಡಿದ್ರೆ ಒಂದು ವಿಶೇಷ ಅಂದ್ರೆ ಈ ಬ್ರ್ಯಾಂಡ್ಸ್ ಉಂಟಲ್ಲ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನೀವು ನೋಡಿದ್ರೆ ದ ಆಂಟ್ರಪ್ರಿನರ್ ಆಸ್ ಎ ಬಿಸ್ನೆಸ್ ಎಲ್ಲ ವಿಚಾರಗಳು ನಿಮಗೆ ಈ ಒಂದು ಕ್ಷೇತ್ರಕ್ಕೆ ಬರಲಿಕ್ಕೆ ಸಹಾಯಕವಾಯಿತು. ಈಗ ನಾವು ಡೈರೆಕ್ಟ್ ಆಗಿ ನೇರವಾಗಿ ಏನು ಬಿಸ್ನೆಸ್ ಬ್ರ್ಯಾಂಡ್ ಬಗ್ಗೆನೇ ಮಾತಾಡುವ ಪಾಯಿಂಟ್ ಆಗಿ. ಎಸ್, ನೀವು ಹೇಳೋ ಪ್ರಕಾರ ನೀವು ಏನು ಕೆಲಸ ಮಾಡ್ತಾ ಇದ್ದಂಥ ಸಂಸ್ಥೆಯಲ್ಲಿ ಅಲ್ಲಿ ನಡೆದಂಥ ಘಟನಾವಳಿಗಳೆಲ್ಲ ಮತ್ತೆ ನಿಮ್ಮ ಜೊತೆಗೆ ಇಂಟರಾಕ್ಷನ್ಗೆ ಬಂದಂಥ ಏನು ವ್ಯಕ್ತಿಗಳು ಮತ್ತು ಆ ಸಂಸ್ಥೆಗಳು ನಿಮಗೆ ಈ ರೀತಿ ಒಂದು ಏನು ಬಿಸ್ನೆಸ್ ಬ್ರ್ಯಾಂಡ್ ಅಥವಾ ಏನು ಒಂದು ಬ್ರ್ಯಾಂಡ್ ಅಂದರೆ ಏನು ಅಥವಾ ಅದನ್ನು ಯಾವ ರೀತಿ ರೂಪಿಸಬೇಕು ಅನ್ನೋಂಥ ಒಂದು ಉದ್ಯಮದ ಒಳಗಡೆ ನಿಮ್ಮನ್ನು ತಂದು ಕೂರಿಸಿತದು. ಅಬ್ಸಲ್ಯೂಟ್ಲಿ. ಎಸ್, ಈಗ ಎಸ್ 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 ಪ್ರವೀಣ್ ಭಂಡಾರಿ ಅವರೇ, ಎಸ್, ಇನ್ ಜನರಲ್ ಆಗಿ ಈಗ ಸುಮಾರು ಮಂದಿ ವಿದ್ಯಾರ್ಥಿಗಳು, ಕಾಲೇಜ್ ಗೋಯಿಂಗ್ ವಿದ್ಯಾರ್ಥಿಗಳು ಅಥವಾ ಹೊಸತಾಗಿ ಉದ್ಯಮಕ್ಕೆ ಬರುವವರು ಅಥವಾ ಹೊಸತಾಗಿ ಕ್ರಿಯೇಟಿವ್ ಡಿಸೈನರ್ ಆಗುವವರು ಅಥವಾ ನೀವು ಹೇಳಿದಾಗೆ ಲೋಗೋ ಮಾಡುವವರು ಅಥವಾ ಡಿಸೈನರ್ಸ್ಗಳು ಅಥವಾ ವೆಬ್ ಡಿಸೈನರ್ಸ್ಗಳು, ಇವರೆಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಒಂದು ಹೇಳಬೇಕು, ಎಸ್, ಬಿಸ್ನೆಸ್ ಬ್ರ್ಯಾಂಡ್ ಅಂದ್ರೆ ಏನು ಅಂತ. ಇದು ವಾಸ್ಟ್ ಸಬ್ಜೆಕ್ಟ್ ಅಟ್ ದ ಫಸ್ಟ್ ಪ್ಲೇಸ್. ಆದರೆ ಅದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು ನಾನು ಪ್ರಯತ್ನ ಬರ್ತೇನೆ. ಫಸ್ಟ್ ಆಫ್ ಆಲ್ ಒಂದು ಫ್ಯಾಕ್ಟ್ ನಿಮ್ಗೆ ಹೇಳ್ತೇನೆ. ಫ್ಯಾಕ್ಟ್ ಏನಂದ್ರೆ ಮಾರ್ಕೆಟ್ನಲ್ಲಿ ನಾವು ಹೇಳ್ತೇವೆ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗ್ತಿದೆ ಅಂತ, ಅಲ್ವಾ? ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗ್ತಿದೆ, ಆದರೆ ಅದರ ಒಟ್ಟಿಗೆ ಬಿಸ್ನೆಸ್ಗೆ ಬರುವ ಸ್ಟಾರ್ಟ್ಅಪ್ಸ್ ಕೂಡ ಹೆಚ್ಚಾಗ್ತಿದೆ ಅಲ್ವಾ? ಸೇಮ್ ಟೈಮ್ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚು, ಆಂಟ್ರಪ್ರಿನರ್ ಹೆಚ್ಚು ಆಂಟ್ರಪ್ರಿನರ್ ಮಾರ್ಕೆಟ್ನಲ್ಲಿ ಬರ್ತಿದ್ದಾರೆ, ಬಿಸ್ನೆಸ್ ಮ್ಯಾನ್ ಅವರು ಮಾರ್ಕೆಟ್ಗೆ ಬರ್ತಿದ್ದಾರೆ. ಹೀಗೆ ನೀವು ಒಂದು ವೇಳೆ ವಿಚಾರ ಮಾಡಿದ್ರೆ ಬಿಸ್ನೆಸ್ ಮಾಡುವವರು ಕೇವಲ ಹಣ ಮಾಡಬೇಕಂತ ಒಂದು ವಿಚಾರದಿಂದ ಮಾರ್ಕೆಟ್ಗೆ ಬಂದ್ರೆ, ನಾನು ಅವನಿಂದ ಕಡಿಮೆ ದರಕ್ಕೆ ನನ್ನ ಪ್ರಾಡಕ್ಟ್ ಮತ್ತು ಸರ್ವಿಸ್ ಅನ್ನು ನಿಮಗೆ ಕೊಡುತ್ತೇನೆ ಅಂತ ಒಂದು ಇಂಟೆನ್ಷನ್ ಇಂದ ಮಾರ್ಕೆಟ್ಗೆ ಬಂದ್ರೆ, ಐ ಹ್ಯಾವ್ ಎ ಕ್ವಶನ್ ಹಿಯರ್, ವೇರ್ ಈಸ್ ದಟ್ ಎಂಡ್?
ನೀವು ಎಷ್ಟು ಕಡಿಮೆ ಮಾಡಬಹುದು. ಎಸ್ 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 ಹೆಚ್ಚು ಹೆಚ್ಚು ಆಂಟ್ರಪ್ರಿನರ್ಸ್ ಮಾರ್ಕೆಟ್ಗೆ ಬರ್ತಾರೆ, ನಾನು ಅವನಿಗಿಂತ ಕಡಿಮೆ ಕೊಡ್ತೇನೆ, ನನ್ನ ಹತ್ರ ಅದು ಇದೆ ಇದು ಇದೆ, ನಾನು ಅದು ಕೂಡ ಕೊಡ್ತೇನೆ ಇದು ಕೂಡ ಕೊಡ್ತೇನೆ, ನನ್ನ ಹತ್ರ ತಗೊಳ್ಳಿ ಅಂತ. ಕೊನೆಗೆ ಕ್ವಾಲಿಟಿ ಬಗ್ಗೆ ಮಾತಿಲ್ಲ. ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತದೆ. ಆಗ ಈ ಬ್ರ್ಯಾಂಡ್ ಸಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟ್. ಎಸ್ ಎಸ್ ಆವಾಗ ಈ ಬ್ರ್ಯಾಂಡ್ ಪ್ರಶ್ನೆ ಬರುತ್ತೆ. ಎಸ್ ಸರಿ. ಎಸ್ 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 ಇದು ಭಂಡಾರಿ ಅವರೇ, ವೀಕ್ಷಕರಿಗೆ ನಾವು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇವೆ. ಎಸ್ ಈಗ ಒಂದು ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್ ಬಿಸ್ನೆಸ್ ಬ್ರ್ಯಾಂಡ್ ಏನು, ಯಾವ ರೀತಿ, ಹೇಗೆ, ಈ ವಿಚಾರವಾಗಿ ನಾವು ಮಾತಾಡ್ತಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಿಸ್ನೆಸ್ ಬ್ರ್ಯಾಂಡ್ ಸ್ಪೆಷಲಿಸ್ಟ್ ಆಗಿರುವಂಥ ಪ್ರವೀಣ್ ಎಸ್ ಭಂಡಾರಿ ಅವರಿದ್ದಾರೆ. ಅವರು ಈ ಒಂದು ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಜೊತೆಗೆ ಆನ್ಲೈನ್ ಬ್ರ್ಯಾಂಡಿಂಗ್ ಕೋಚ್ ಆಗಿ ಕೂಡ ಕೆಲಸ ಮಾಡ್ತಾ ಇರುವವರು. ಜೊತೆಗೆ ಮುಂಬೈಯಲ್ಲಿ ಅವರು ಒರಿಜಿಯಂ ಅನ್ನುವಂಥ ಈ ಒಂದು ಬ್ರ್ಯಾಂಡಿಂಗ್ ಮಾಡುವಂಥ ಕಂಪನಿಯನ್ನೇ ಅಥವಾ ಏಜೆನ್ಸಿಯನ್ನೇ ನಡೆಸ್ತಾ ಇರುವವರು. ತನ್ನ ಅನುಭವದ ಹಿನ್ನೆಲೆಯಲ್ಲಿ ಮತ್ತು ತನ್ನ ಒಂದು ಈ ಒಂದು ಒಟ್ಟು ತನ್ನ ಜೀವನಾನುಭವ ಜೊತೆಗೆ ಅವರ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇರುವಂಥ ಸನ್ನಿವೇಶದಲ್ಲಿ ಅವರು ಇವತ್ತು ಜೊತೆಗೆ ನಾನು ಈಗಾಗಲೇ ಹೇಳಿದಾಗೆ ಆನ್ಲೈನ್ ಬ್ರ್ಯಾಂಡಿಂಗ್ ಕೋಚ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ಎಸ್ ಬಿಸ್ನೆಸ್ ಬ್ರ್ಯಾಂಡ್ ಅಂದರೆ ಏನು, ಯಾವ ರೀತಿ, ಯಾಕೆ, ಯಾರು ಮಾಡಬೇಕು, ಎಲ್ಲ ವಿಚಾರವಾಗಿ ಮಾತಾಡ್ತಾರೆ. ಎಸ್ ನಾವು ಈಗಾಗಲೇ ಬ್ರೇಕಿಗಿಂತ ಮೊದಲು ಮಾತನಾಡೋ ಸಂದರ್ಭದಲ್ಲಿ ಅವರು ಹೇಳಿದರು ಬಿಸ್ನೆಸ್ ಬ್ರ್ಯಾಂಡ್ ಎಸ್ ಎಲ್ಲಿಂದ ಆರಂಭ ಆಗಬೇಕು, ಏನು ಅಂತ. ಎಸ್ ಸರ್, ನಾವು ಬಿಸ್ನೆಸ್ ಬ್ರ್ಯಾಂಡ್ ಅಂದರೆ ಏನು ಅಂತ ಮಾತಾಡ್ತಾ ಇದ್ದೆವು. ನಾನು ಹೇಳಿದಾಗೆ ಪ್ರೈಸ್ ಇದೊಂದು ಪಾಯಿಂಟ್ ಉಂಟಲ್ಲ, ಪ್ರೈಸ್ ಪಾಯಿಂಟ್ ನಲ್ಲಿ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲೇ ಆಡ್ತಿರ್ತಾನೆ, ನಾನು ಹೆಚ್ಚು ಕಡಿಮೆ ಮಾಡುವಾಗ. ಆದ್ರೆ ರಿಯಲ್ ಕ್ವಶನ್ ಇಸ್ ವೈ ಯುವರ್ ಕಸ್ಟಮರ್ ಶುಡ್ ಬೈ ಯುವರ್ ಪ್ರಾಡಕ್ಟ್ ಅಂತ. ಕಸ್ಟಮರ್ಗೆ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಯಾಕೆ ಬೇಕು, ನಿಮ್ಮದೇ ಪ್ರಾಡಕ್ಟ್ ಯಾಕೆ ಬೇಕು, ಆ ಪ್ರಶ್ನೆಗೆ ಉತ್ತರ ಹೆಚ್ಚಿನ ಆಂಟ್ರಪ್ರಿನರ್ಸ್ ಅಥವಾ ಬಿಸ್ನೆಸ್ ಮ್ಯಾನ್ ಹತ್ರ ಇಲ್ಲ. ಹೆಚ್ಚಾಗಿ ಅವರು ನಮ್ಮ ಕ್ವಾಲಿಟಿ ಒಳ್ಳೇದುಂಟು ಅಂತ, ನಾವು ಒಳ್ಳೆ ಸರ್ವಿಸ್ ಕೊಡ್ತೇವೆ, ಒಳ್ಳೆ ಪ್ರಾಡಕ್ಟ್, ಇದು ಪ್ರತಿಯೊಬ್ಬರು ಹೇಳ್ತಾರೆ. ಆಗ ನಿಮ್ಮನ್ನು ಡಿಫ್ರೆನ್ಶಿಯೇಟ್ ಹೇಗೆ ಮಾಡೋದು ಅದು ಒಂದು ಪ್ರಶ್ನೆ ಬರ್ತದೆ. ನಾನೊಂದು 2 ಎಕ್ಸಾಂಪಲ್ ಕೊಡ್ತೇನೆ ಇಲ್ಲಿ. ಒಂದು ಬ್ರ್ಯಾಂಡ್ ಆಪಲ್ ಅಂತ, ನಮಗೆ ಎಲ್ಲರಿಗೂ ಇಷ್ಟವಾದ ಬ್ರ್ಯಾಂಡ್, ಹೆಚ್ಚು ಮೆಚ್ಚಿನ ಬ್ರ್ಯಾಂಡ್ ಆಪಲ್. ಮತ್ತೊಂದು ಬ್ರ್ಯಾಂಡ್ ನೈಕಿ. ಈ 2 ಬ್ರ್ಯಾಂಡ್ ಬಗ್ಗೆ ಇಲ್ಲಿ ನಾನು ಹೇಳಬಯಸ್ತೇನೆ. ಇಫ್ ಯು ಸಿ, ನೈಕಿ ಒಂದು ಶೂ ಮಾರುವ ಕಂಪನಿ ಅಲ್ವಾ, ಆದರೆ ಅವರ ಪ್ರಮೋಷನ್ಸ್, ಅವರ ಕಮ್ಯುನಿಕೇಷನ್ನಲ್ಲಿ ಯಾವಾಗಲೂ ಅವರ ಶೂ ಬಗ್ಗೆ ಮಾತಾಡೋದೇ ಇಲ್ಲ. ಬ್ರ್ಯಾಂಡ್ ಮಾತ್ರ ಕೌಂಟ್ ಆಗುತ್ತೆ. ಅವರು ಹೇಳೋದು ನಾವು ಅಥ್ಲೆಟ್ಸ್ಗಾಗಿ ಕೆಲಸ ಮಾಡ್ತೇವೆ ಅಂತ. ಒಳ್ಳೆ ಫಿಟ್ನೆಸ್ಗೆ, ಹೆಲ್ತ್ಗೆ ಒಳ್ಳೆ ಅಥ್ಲೆಟ್ಸ್ ಅನ್ನು ತಯಾರು ಮಾಡುವುದಾದರೆ ನಮ್ಮ ಶೂಸ್ ಹಾಕಿ ಅವರು ಓಡ್ತಾರೆ, ನಮ್ಮ ಶೂಸ್ ಹಾಕಿ ಅವರು ಅಲ್ಲಿಗೆ ಇಲ್ಲಿಗೆ ಹೋಗಿ, ಹಾಗೆ ಮಾಡುವಾಗ ವಿ ಟಾಕ್ ಅಬೌಟ್ ಅಥ್ಲೆಟ್ಸ್ ಅಂತ, ವಿ ಕೇರ್ ಫಾರ್ ದೆಮ್. ಹಾಗೆ ಅವರು ಮಾತಾಡುವಾಗ ದ ಪೀಪಲ್, ಬೇರೆ ಜನರು ಯಾರಿಗೆ ಅಥ್ಲೆಟ್ಸ್ ಅಂದ್ರೆ ಇಷ್ಟ, ಸ್ವತಃ ಯಾರಿಗೆ ಅಥ್ಲೆಟ್ಸ್ ಆಗಬೇಕು, ಅವರಿಗೆ ಆ ಕಂಪನಿಯ ಬಗ್ಗೆ ಒಂದು ಇಮೋಷನ್ ಜನರೇಟ್ ಆಗ್ತದೆ. ಇದೇ ಕಂಪನಿ ನಮ್ಮನ್ನು ಕೂಡ ಅಥ್ಲೆಟ್ ಆಗಿ ರೂಪಿಸಬಹುದು ಅಂತ ಒಂದು ಹಣದ ಮೇಲೆ ಒಂದು ಆಸೆ ಬರ್ತದೆ ಅವರಿಗೆ. ಹಣ ಅಲ್ಲ, ಇದು ಅದಕ್ಕಿಂತ ಹೆಚ್ಚಿನದ್ದು ಅಂತ ಬರುತ್ತೆ. ಹಾಗೆ ನಾನು ಆಪಲ್ ಬ್ರ್ಯಾಂಡ್ ಹೇಳಿದೆ. ಆಪಲ್ ಅವರೊಂದು ಟ್ಯಾಗ್ಲೈನ್ ಯೂಸ್ ಮಾಡ್ತಾರೆ, ಥಿಂಕ್ ಡಿಫ್ರೆಂಟ್ ಅಂತ. ಅವರು ಕಂಪ್ಯೂಟರ್ ಬಗ್ಗೆ ಅಲ್ಲ, ಪ್ರಾಡಕ್ಟ್ ಕ್ವಾಲಿಟಿ, ಗುಡ್ ಕ್ವಾಲಿಟಿ, ಓಕೆ ಅಗ್ರೀಡ್. ಆದರೆ ಅವರು ಏನು ಹೇಳ್ತಾರಂದ್ರೆ, ದ ಪೀಪಲ್ ಹೂ ಟಾಕ್ ಡಿಫ್ರೆಂಟ್, ನಾವು ಅವರಿಗಾಗಿ ಕೆಲಸ ಮಾಡೋದು ಅಂತ. ಆಸ್ ಎನ್ ಇಂಡಿವಿಜುವಲ್ ನನಗೆ ಎಣಿಸಿದ್ರೆ, ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ವಿಚಾರ ಮಾಡ್ತೇನೆ, ನಾನು ಒಬ್ಬ ಡಿಫ್ರೆಂಟ್ ಥಿಂಕಿಂಗ್ ಮಾಡುವವ, ನಾನು ಹಾಗೆ ವಿಚಾರ ಮಾಡಿದ್ರೆ ನನಗೆ ಅದಕ್ಕಿಂತ ಬೆಸ್ಟ್ ಬ್ರ್ಯಾಂಡ್ ಯಾವುದೂ ಇಲ್ಲ. ನನಗೆ ಯಾವಾಗಲೂ ಅದೇ ಬ್ರ್ಯಾಂಡ್ ಬೇಕು. ಜಸ್ಟ್ ಟು ಗಿವ್ ಯು ಅನ್ ಐಡಿಯಾ, ಆ ಐ ಉಂಟಲ್ಲ, ಐ ಮ್ಯಾಕ್, ಐಪ್ಯಾಡ್, ಆ ಐ ಕೂಡ ಆಸ್ ಎನ್ ಇಂಡಿವಿಜುವಲ್ ದ ಐ ಅದು. ಇಂಡಿವಿಜುವಲ್. ದೇ ನೆವರ್ ಟಾಕ್ ಅಬೌಟ್ ಗ್ರೂಪ್ ಆಫ್ ಪೀಪಲ್. ನೀವು ಆ್ಯಡ್ ನೋಡಿದ್ರೆ, ಏರ್ಟೆಲ್ ಆ್ಯಡ್ ನೋಡಿದ್ರೆ ಗ್ರೂಪ್ ಅವರು ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಆದರೆ ನೀವು ಆಪಲ್ ಆ್ಯಡ್ ನೋಡಿದ್ರೆ ಅದು ಇಟ್ಸ್ ಆಲ್ವೇಸ್ ಟಾಕ್ ಅಬೌಟ್ ಇಂಡಿವಿಜುವಲ್ ಪ್ರೊಫೆಷನಲ್ಸ್, ಸ್ಟೂಡೆಂಟ್, ಟೀಚರ್, ಸ್ವಿಮ್ಮರ್, ಯಾವುದೇ ಆಗಲಿ, ಆದರೆ ಇಂಡಿವಿಜುವಲ್ ಬಗ್ಗೆ ಅವರು ಮಾತಾಡ್ತಾರೆ. ದ್ಯಾಟ್ಸ್ ಹೌ ದೇ ಎಸ್ಟಾಬ್ಲಿಷ್ ದೆಮ್ಸೆಲ್ಫ್. ಅವರನ್ನು ಅವರು ಜನರ ಎದುರು ಇಡುವಾಗ ಈ ಒಂದು ವಿಚಾರವನ್ನು ಇಡ್ತಾರೆ. ಆದರೆ ಇದು ನಮಗೆ ಡೈರೆಕ್ಟ್ಲಿ ಕಾಣಲಿಕ್ಕೆ ಬರುವುದಿಲ್ಲ, ನಾವು ಅನಲೈಸ್ ಮಾಡಬೇಕು. ಅದಕ್ಕೆ ಜಸ್ಟ್ ಟು ಕ್ಲೋಸ್ ಆನ್ ದಿಸ್ ಕ್ವಶನ್, ಇಫ್ ಯು ವಾಂಟ್ ಟು ಹ್ಯಾವ್ ಅ ಗುಡ್ ಬ್ರ್ಯಾಂಡ್, ನಿಮಗೆ ಬ್ರ್ಯಾಂಡ್ ಮಾಡಬೇಕು ನಿಮ್ಮ ಬಿಸ್ನೆಸ್ ಅನ್ನು ಅಂದರೆ,
ಯು ಶುಡ್ ನೋ ವಾಟ್ ಈಸ್ ಯುವರ್ ಪರ್ಪಸ್ ಆಫ್ ದ ಬಿಸ್ನೆಸ್ ಅಂತ. ಹ್ಮ್ 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 ಎವ್ರಿ ಇಂಡಿವಿಜುವಲ್ ನಾವು ಹೇಳ್ತೇವೆ ನಮ್ಮ ಜೀವನದಲ್ಲಿ ಒಂದು ಪರ್ಪಸ್ ಇದೆ ಅಂತ. ಹಾಗೆಯೇ ನಿಮ್ಮ ಬಿಸ್ನೆಸ್ಗೆ ಕೂಡ ಒಂದು ಪರ್ಪಸ್ ಇರುತ್ತೆ. ಮಾರ್ಕೆಟ್ನಲ್ಲಿ ಅದೆಷ್ಟೋ ಬಿಸ್ನೆಸ್ಗಳು ಇದ್ದಾವೆ, yes. ಆದರೆ ನೀವು ಅದೇ ಬಿಸ್ನೆಸ್ ಯಾಕೆ ಚೂಸ್ ಮಾಡಬೇಕು? ಬೇರೆ ಬಿಸ್ನೆಸ್ ಯಾಕೆ ಮಾಡಲ್ಲ? ಯಾಕಂದ್ರೆ ಥ್ರೂ ದ್ಯಾಟ್ ಬಿಸ್ನೆಸ್ ದರ್ ಈಸ್ ಸಮ್ ಪರ್ಪಸ್ ದಟ್ ಯು ನೀಡ್ ಟು ಅಚೀವ್. Yes. ಅದಕ್ಕೆ ಆ ಬಿಸ್ನೆಸ್ ಮತ್ತು ನೀವು ಒಟ್ಟಿಗಿದ್ದೀರಾ. ಹ್ಮ್ ಹ್ಮ್ ಆ ಪರ್ಪಸ್ ನೀವು ಒಂದು ಫೈಂಡ್ ಔಟ್ ಮಾಡಿದ್ರೆ ಯು ಕ್ಯಾನ್ ಕನೆಕ್ಟ್ ವಿತ್ ದ ಪೀಪಲ್ ಅಂತ. ದಟ್ಸ್ ಹೌ ಅಬೌಟ್ ಯಾಕೆ ಹೇಗೆ ಬ್ರ್ಯಾಂಡಿಂಗ್. ಎಸ್ 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 ಈಗ ಎಸ್ ನೀವು ಬಿಸ್ನೆಸ್ ಬಗ್ಗೆ ಮಾತಾಡಿದ್ರಿ. ಈಗ ಜೊತೆಗೇನೆ ಬಿಸ್ನೆಸ್ ಮತ್ತು ಬ್ರ್ಯಾಂಡ್, ಹ್ಮ್. ಬಿಸ್ನೆಸ್ ಮತ್ತು ಬ್ರ್ಯಾಂಡ್ ಅಂದರೆ ಅದು ಒಂದೇನಾ, ಅಥವಾ ಬಿಸ್ನೆಸ್ ಮತ್ತು ಬ್ರ್ಯಾಂಡ್ ಅಂದರೆ ಏನು ಡಿಫರೆನ್ಸ್? ಓಕೆ, ಸೊ ಇದಕ್ಕೆ ಒಂದು ಸಣ್ಣ ಕತೆ ಹೇಳ ಬಯಸ್ತೇನೆ. Yes, sir. ಸಣ್ಣ 1-2 ನಿಮಿಷದ ಕತೆ ಇದೆ. ಹ್ಮ್. ನನಗೆ ತುಂಬ ಇಷ್ಟವಾದ ಕತೆ ಇದು. ಹ್ಮ್. ಇದನ್ನು ರೀಡ್ ಮಾಡಿದ್ದು ಒಂದು ಬೇರೆ ಕಾಂಟೆಕ್ಸ್ನಲ್ಲಿ ರೀಡ್ ಮಾಡಿದ್ದು ದೇವದತ್ ಪಟ್ನಾಯಕ್ ಅಂತವರ ಬುಕ್ನಲ್ಲಿ ಬಂದಿತ್ತು ಇದು ಕತೆ. ಆ ಕಥೆಯ ಪ್ರಕಾರ ಆ ಒಂದು ಸಮಯ ದೇವರು ಕಾಣಿಸ್ತಿದ್ರಂತೆ ಮನುಷ್ಯನಿಗೆ, ಹ್ಮ್. ಅಲ್ವಾ? ಹೌದು. ಹಾಗೆ ಆ ಸಮಯದಲ್ಲಿ ಒಬ್ಬ ಬಡ ಬ್ರಾಹ್ಮಣ ದೇವರಲ್ಲಿ ಹೋಗಿ ಹೇಳ್ತಾನೆ, ನನ್ನ ಮನೆಯಲ್ಲಿ ತುಂಬಾ ದಾರಿದ್ರ್ಯ, ಹ್ಮ್. ಉಣ್ಲಿಕ್ಕೆ ತಿನ್ಲಿಕ್ಕೆ ನನ್ನ ಕಷ್ಟ ಹತ್ರ ಏನೂ ಇದೆ. ಇಲ್ಲ, ಕಷ್ಟ ಇದೆ. ಹ್ಮ್. ನನಗೆ ನಿನ್ನ ಸಹಾಯ ಬೇಕು. ನನ್ನ ಮನೆಯಲ್ಲಿ ನಾನು, ಹೆಂಡತಿ, ಮಕ್ಕಳು ಎಲ್ಲ ಜಗಳಾಡ್ತಿದ್ದೇವೆ, ಹ್ಮ್. ನಮಗೆ ಹೆಲ್ಪ್ ಬೇಕು ಅಂತ ಹೇಳ್ತಾನೆ. ಹ್ಮ್. ದೇವರು ಬರ್ತಾರೆ, ಒಂದು ಬಂಗಾರದ ಮಡಕೆ ಕೊಡ್ತಾರೆ. ಹ್ಮ್. ಹೇಳ್ತಾರೆ, ಇದನ್ನು ಕೊಂಡೋಗು, ಹ್ಮ್. ನಿನ್ನ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಅಂತ. ಹ್ಮ್. ಅವ ಹೋಗ್ತಾನೆ, ಆ ಬಂಗಾರದ ಮಡಕೆಯನ್ನು ಮಾರ್ಕೆಟ್ಗೆ ಹೋಗಿ ಮಾರಿ ಅದರಿಂದ ಹಣ ಬರುತ್ತೆ, ತುಂಬ ಹಣ ಬರುತ್ತೆ, ಒಳ್ಳೆ ಜೀವನ ಸಾಗಿಸ್ತಾನೆ, ಮಕ್ಕಳು ದೊಡ್ಡವರಾಗ್ತಾರೆ, ಹ್ಮ್. ಮದುವೆ ಆಗ್ತದೆ. ಪುನಃ ಅವರ ಮನೆಯಲ್ಲಿ ಜಗಳ, ಕಲಹ, ಅದು ಇದು ಕಷ್ಟ, ಶುರು ಆಗುತ್ತೆ, ಕಷ್ಟ. ಕಷ್ಟ ಶುರು ಆಗುತ್ತೆ. ಹ್ಮ್. ಪುನಃ ದೇವರಗಡೆ ಹೋಗ್ತಾನೆ, ಹೇಳ್ತಾನೆ ಮತ್ತೆ ಹೀಗೆ ತೊಂದರೆ ಆಯಿತು ಅಂತ. ಪುನಃ ದೇವರು ಬರ್ತಾರೆ, ಕೇಳ್ತಾರೆ, ಆ ದಿವಸ ನಾನು ನಿನ್ಗೆ ಅದು ಕೊಟ್ಟಿದ್ದೆ ಅಲ್ವಾ, ಬಂಗಾರದ ಮಡಕೆ ಕೊಟ್ಟಿದ್ದೆ ಅಲ್ಲ, ಏನಾಯ್ತು ಅಂತ ಕೇಳ್ತಾರೆ. ಹ್ಮ್. ಹಾಗೆ ಅವನು ಹೇಳ್ತಾನೆ, ಅದು ಕೊಟ್ಟ ಮೇಲೆ ತುಂಬಾ ಹಣ ಬಂತಲ್ವಾ, ಈ ಹಣ ಇದು ಯಾರಿಗೆ ಎಷ್ಟು ಅಂತ ಈಗ ಜಗಳ ಅಂತ. ಅದಕ್ಕೆ ದೇವರು ಹೇಳ್ತಾರೆ, ಆ ಮಟ್ಕೆ ಒಳಗೆ ಒಂದು ನೀರಿತ್ತು, ತೀರ್ಥ ಇತ್ತು, ಹ್ಮ್. ಆ ತೀರ್ಥ ಏನ್ ಮಾಡಿದೆ ಅಂತ ಕೇಳ್ತಾರೆ. ಹ್ಮ್. ಅದಕ್ಕೆ ಅವ್ರಂತಾರೆ, ತೀರ್ಥನ ಹ್ಮ್. ನೋಡ್ಲಿಲ್ಲವಲ್ಲ, ಈ ಬಂಗಾರವನ್ನು ನೋಡೋ ಗಡಿಬಿಡಿಯಲ್ಲಿ ತೀರ್ಥ ತೀರ್ಥ ಗೊತ್ತಾಗ್ಲಿಲ್ವ. ಆಗ ಅವನು ಏನ್ ಮಾಡ್ತಾನೆ, ಆಗ ದೇವರು ಹೇಳ್ತಾರೆ, ಆ ತೀರ್ಥ ನಾನು ನಿನ್ಗೆ ಕೊಟ್ಟದ್ದು, ಹ್ಮ್. ಮಡ್ಕೆ ಉಂಟಲ್ವಾ, ಅದು ನಿನಗೆ ಕಷ್ಟ ನಿವಾರಕ, ಹಣ ಬರುತ್ತೆ ಸರಿ, ಅದು ಮಾಡಿದ್ದು ಉತ್ತಮ, ಅದು ಮಾಡಬೇಕಿತ್ತು. ಆದ್ರೆ ನಿಜವಾದ ನಿನಗೆ ಒಂದು ಸೊಲ್ಯೂಷನ್ ಅಥವಾ ನಿನಗೆ ಸಹಾಯ ಅದು ತೀರ್ಥ. ಆ ತೀರ್ಥ ನೀವು ಕುಡಿದಿದ್ರೆ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು 10 years ವರ್ಕಿಂಗ್ ವಿತ್ ದಿಸ್ ಡಿಫ್ರೆಂಟ್ ಬ್ರ್ಯಾಂಡ್ಸ್, ಮತ್ತೆ ನಾನು ಬ್ರ್ಯಾಂಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಾಗ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ದ ಬ್ರ್ಯಾಂಡ್ ಆಸ್ ಎ ಸಬ್ಜೆಕ್ಟ್ ಉಂಟಲ್ವಾ, ಅದು ತೀರ್ಥ ಇದ್ದ ಹಾಗೆ. ನಮ್ಮ ಬಿಸ್ನೆಸ್ ಆಕ್ಟಿವಿಟೀಸ್ ಏನು ಉಂಟಲ್ವಾ, ಸೇಲ್ಸ್, ಮಾರ್ಕೆಟಿಂಗ್, ಆಪರೇಷನ್ಸ್, HR, ಅಕೌಂಟ್ಸ್, ಏನು ಎಲ್ಲ ಆಪರೇಷನ್ಸ್ ಉಂಟಲ್ವಾ, ಅದು ಆ ಮಟಕೆ ಇದ್ದ ಹಾಗೆ. ಅದು ಬೇಕು, ಅದು ಬೇಡ ಅಂತ ಅಲ್ಲ, ಆದರೆ ಒಳಗಿನ ತೀರ್ಥ ಅದು ಬ್ರ್ಯಾಂಡ್, ಅದು ಬೇಕು. ಜಸ್ಟ್ ಟು ಕನ್ಕ್ಲೂಡ್ ನಿಮ್ಮ ಪ್ರಶ್ನೆಗೆ, ದಿಸ್ ಇಸ್ ದ ಡಿಫ್ರೆನ್ಸ್, ಬೇಸಿಕ್ ಡಿಫ್ರೆನ್ಸ್. ಅಂದರೆ ಬಿಸ್ನೆಸ್ ಪ್ರತಿಯೊಬ್ಬ ಮಾಡ್ತಾರೆ. ಬಿಸ್ನೆಸ್ ಮಾಡುವಾಗ ನೀವು ಇಫ್ ಯು ವಾಂಟ್ ಓನ್ಲಿ ಮೇಕ್ ಪ್ರಾಫಿಟ್, ಆಗ ನೀವು ನೋಡ್ತೀರಾ ಜನರು ಸ್ವಲ್ಪ ಹಣ ಬಂದ ಕೂಡ ಅವನ ಹತ್ರ 1 ಗಾಡಿ ಉಂಟು, ನನ್ನ ಹತ್ರ 4 ಗಾಡಿ ಉಂಟು, ನಾವು ಓಕೆ ಹಾಗೆ ಹೇಳಿ ನಮ್ಮ ಬಿಸ್ನೆಸ್ ಅನ್ನು ಮುಂದುವರಿಸ್ತಾ ಇರ್ತಾರೆ. ಆದರೆ ಇಫ್ ಯು ಸಿ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ದೇ ಟಾಕ್ ಇನ್ ಟ್ರಿಲಿಯನ್ಸ್, ಬಿಲಿಯನ್ಸ್, ದೊಡ್ಡ ದೊಡ್ಡ ಬ್ರ್ಯಾಂಡ್ ಆಗುತ್ತೆ. ನೀವು ಇಫ್ ಯು ಜಸ್ಟ್ ಚೆಕ್ ಆನ್ಲೈನ್, ಹೌ ಮೆನಿ ಬ್ರ್ಯಾಂಡ್ಸ್ ಆರ್ ದೇರ್, ಇಂಡಿಯನ್ ಬ್ರ್ಯಾಂಡ್ಸ್, ಮೋಸ್ಟ್ ವ್ಯಾಲ್ಯೂಯಬಲ್ ಬ್ರ್ಯಾಂಡ್ಸ್ ಫ್ರಮ್ ಇಂಡಿಯಾ ಅಂತ ಸರ್ಚ್ ಮಾಡಿದರೆ ಯು ವಿಲ್ ಬಿ ಸರ್ಪ್ರೈಸ್ ಟು ಸಿ ದರ್ ಇಸ್ ಹಾರ್ಡ್ಲಿ ಎನಿ ಬ್ರ್ಯಾಂಡ್ ಫ್ರಮ್ ಇಂಡಿಯಾ. ಆದರೆ ಈಗ ಈ ಒಂದು ಜನರೇಷನ್, ಈಗ ಯಾರು ಆಂಟ್ರಪ್ರಿನರ್ಸ್ ಆಗ್ತಿದ್ದಾರಲ್ವಾ, ಅವರಿಗೆ ಸ್ವಲ್ಪ ಈ ಬಗ್ಗೆ ನಾಲೆಜ್ ಬರ್ತಾ ಇದೆ, ಅವರು ಈ ರೂಟ್ ತಗೊಳ್ತಿದ್ದಾರೆ. ದೇ ಆರ್ ಟೇಕಿಂಗ್ ದ ಬ್ರ್ಯಾಂಡ್ ವೇ ಟುವರ್ಡ್ಸ್ ದೇರ್ ಬಿಸ್ನೆಸ್ ಅಂತ. ಹೊಸ ಕಾಲದ ಉದ್ದಿಮೆದಾರರು. ಹೌದು ಹೌದು ಹೌದು. ಎಸ್, ಇದು ಭಂಡಾರಿ ಅವರೇ, ನೀವು ಹೇಳಿದಾಗೆ ಹೊಸ ಕಾಲದ ಅಥವಾ ಈಗ ಉದ್ಯಮಕ್ಕೆ ಪ್ರವೇಶ ಮಾಡ್ತಾ ಇರುವವರು ಅಥವಾ ಹೊಸ ತಲೆಮಾರಿನವರಂತಲೇ ನಾವು ಹೇಳ್ಬೋದು, ಹೊಸ ಜನರೇಷನ್, ನ್ಯೂ ಜನರೇಷನ್, ಅವರು ಎಸ್ ಈ ಬ್ರ್ಯಾಂಡ್ಗಳ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ ಅಂತ ನೀವು ಹೇಳುವಂಥದ್ದು. ಮತ್ತೆ ಅದರ ಬಗ್ಗೆ ನಿಮ್ಮಂಥ ಏನು ಎಕ್ಸ್ಪರ್ಟ್ಗಳಿಂದ ಒಪಿನಿಯನ್ ತಗೊಳ್ಳುವಂಥದ್ದು ಎಲ್ಲ ನಡೀತದೆ. ಎಸ್, ಇದರ ನಡುವೆನೆ ಎಸ್ ಈ ಬ್ರ್ಯಾಂಡೆಡ್ ಪ್ರಾಡಕ್ಟ್ಗಳಿದಾವಲ್ಲ, ಅದರ ಬಗ್ಗೆ ಜನ ಯಾಕೆ ಒಲವು ತೋರ್ತಾರೆ ಅಂತ? ಈ ಪ್ರಶ್ನೆಗೆ ಉತ್ತರದಾಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ. ಎಸ್ ಸರ್. ಅಂದರೆ ಒಂದು ಪ್ರಾಡಕ್ಟ್ ನೀವು ತರಲಿಕ್ಕೆ ಹೋಗುವಾಗ ಮಾರ್ಕೆಟಿಗೆ, ಯಾವಾಗಲೂ ನೀವು ನೋಡಿದರೆ
ಆ ಕಂಪನಿ ಬಗ್ಗೆ ನಿಮಗೆ ಸ್ವಲ್ಪ ಕೂಡ ತಿಳಿದಿದ್ರೆ, ಒಂದು 10% ತಿಳಿದಿದ್ರೆ, 10 ಬೇಡ, ಒಂದು 2% ಗೊತ್ತಿದ್ರೆ, ಆ ಕಂಪನಿ ಬಗ್ಗೆ ನಿಮ್ಮ ಒಂದು ವಿಚಾರ ಬೇರೆನೇ ಇರುತ್ತೆ ಅಲ್ವಾ? ಒಂದು ನಂಬಿಕೆ, ಒಂದು ವಿಶ್ವಾಸ. ಅದು ಹೇಗೆ ಬರುತ್ತೆ ಅಂದ್ರೆ, ಈ ಕಂಪನಿಯವರು ಏನ್ ಮಾಡ್ತಾರೆ, ನೋಯಿಂಗ್ಲಿ ಅನ್ನೋಯಿಂಗ್ಲಿ ಬೇಕಂತಲೇ ಲಾಟ್ ಆಫ್ ಸ್ಟೋರೀಸ್ ಉಂಟಲ್ಲ, ಅವರ ಬ್ರ್ಯಾಂಡ್ ಕಂಪನಿ ಬಗ್ಗೆ ಸ್ಟೋರೀಸ್ ಉಂಟಲ್ಲ, ಅದನ್ನು ರಿವೀಲ್ ಮಾಡಿ ಜನರ ಮುಂದೆ ಜನರಿಗೆ ತಲುಪಿಸ್ತಾರೆ. ಯಾವುದೋ ಸ್ವರೂಪದಲ್ಲಾದ್ರೂ ಯಾವುದಾದ್ರೂ ಒಂದು ಸ್ವರೂಪದಲ್ಲಿ ತಲುಪಿಸ್ತಾರೆ. ಆಗ ಏನಾಗ್ತದೆ ಅಂದ್ರೆ, ನನ್ಗೆ ಆ ಕಂಪನಿ ಬಗ್ಗೆ ಸ್ವಲ್ಪ ಕೂಡ ಮಾಹಿತಿ ಗೊತ್ತಿದ್ರೆ, ಅದು ದೊಡ್ಡ ಕಂಪನಿ, ಒಳ್ಳೆ ಕಂಪನಿ, ಅವರು ಈ ಕಷ್ಟದಿಂದ ಬಂದು ಹೀಗೆ ಮಾಡಿದವರು, ಅವರ ಮೊದಲು ಹೀಗಿತ್ತು, ನಂತರ ಹೀಗಾಯ್ತು, ಹಾಗಾಗಿ ನಾನು ಆ ಕಂಪನಿಯ ಪ್ರಾಡಕ್ಟ್ ಅಥವಾ ಸರ್ವಿಸ್ ನನಗೆ ಭಾರಿ ಇಷ್ಟ, ನಾವು ನಮ್ಮ ಕತೆ ನಮಗೆ ಹೇಳಿ ಆ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನು ತಗೊಳ್ಳಕ್ಕೆ ಹೋಗ್ತೇವೆ. ಬೇಸಿಕಲಿ ಏನಂತ ಅಂದ್ರೆ, ಆಸ್ ಎ ಬಿಸ್ನೆಸ್, ನಾವು ಬಿಸ್ನೆಸ್ ಮಾಡುವಾಗ ಜನರು ಕೇವಲ ಪ್ರಾಡಕ್ಟ್ ಮತ್ತು ಅದರ ಹಣ, ಈ ಎರಡು ವಿಷಯಕ್ಕೆ ಕೇವಲ ಫೋಕಸ್ ಮಾಡ್ತಾರಲ್ವಾ, ಅಲ್ಲಿ ಪ್ರಾಬ್ಲಮ್ ಆಗೋದು. ಯಾಕಂದ್ರೆ ಪ್ರಾಡಕ್ಟ್ ಮತ್ತು ಹಣ ಯಾರು ಕೂಡ ಮಾಡ್ಬೋದಲ್ವಾ? ಖಂಡಿತ ಖಂಡಿತ. ಹೌದಾ? ಇಲ್ಲಿ ಡಿಫ್ರೆನ್ಸ್ ಏನಂದ್ರೆ, ಆ ಕಂಪನಿ ಬಗ್ಗೆ ನನಗೆ ಕಸ್ಟಮರ್ಗೆ ಎಷ್ಟು ಗೊತ್ತು ಆ ಪ್ರಶ್ನೆ, ಆ ಪ್ರೊಸೆಸ್ ಉಂಟಲ್ಲ, ಅದಕ್ಕೆ ಒಂದು ಸ್ಟೋರಿ ಟೆಲ್ಲಿಂಗ್ ಅಂತ ಪ್ರೊಸೆಸ್ ನಾನು ಡೆವಲಪ್ ಮಾಡಿದ್ದೇನೆ. ಅದಕ್ಕೆ ಇಫ್ ನಿಮ್ಗೆ ಒಂದು ನಿಮ್ಮ ಬಿಸ್ನೆಸ್ ಬ್ರ್ಯಾಂಡ್ ಮಾಡಬೇಕಾದ್ರೆ ಅಲ್ಲಿ ಒಂದು ಸ್ಟೇಜ್ ಉಂಟು. ಇಟ್ಸ್ ಅ ಫಸ್ಟ್ ಸ್ಟೇಜ್ ಆಫ್ ಬ್ರ್ಯಾಂಡ್ ಬಿಲ್ಡಿಂಗ್. ಆ ಫಸ್ಟ್ ಸ್ಟೇಜ್ ಏನಂದ್ರೆ, ಯು ನೀಡ್ ಟು ಡೆವಲಪ್ ಲಾಟ್ ಆಫ್ ಸ್ಟೋರೀಸ್ ಅಬೌಟ್ ಯುವರ್ ಸೆಲ್ಫ್ ಅಂತ. ಆ ಸ್ಟೋರಿ ಬಗ್ಗೆ ನಾನೊಂದು ಎಕ್ಸಾಂಪಲ್ ಫಾರ್ಮುಲಾ ಮಾಡಿದ್ದೇನೆ, ಆ ಫಾರ್ಮುಲಾ ಬಗ್ಗೆ ಹೇಳ್ತೇನೆ. ಆ ಫಾರ್ಮುಲಾ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್. ಸಪೋಸ್ ಒಂದು ಸ್ಟೋರಿ, ಜನರು ಹೇಳ್ತಾರೆ ನನ್ನ ಸ್ಟೋರಿ ಏನು, ನನ್ನ ಸ್ಟೋರಿ ಯಾರಿಗೆ ಬೇಕು, ಯಾರು ಕೇಳ್ತಾರೆ ಅಂತ. ಹಾಗೆ ಅಲ್ಲ, ಪ್ರತಿಯೊಬ್ಬನ ಹತ್ರ ಒಂದು ಒಳ್ಳೆ ಸ್ಟೋರಿ ಉಂಟು. ಯುವರ್ ಸ್ಟೋರಿ ಇಸ್ ಯುನೀಕ್ ಅಲ್ವಾ? ನಮ್ಮ ಸ್ಟೋರಿ ನಮ್ಗೆ ಯುನೀಕ್, ಅದು ಸ್ಟೋರಿ ಜನರಿಗೆ ಇಷ್ಟ ಆಗತ್ತೆ, ಆದ್ರೆ ಹೇಳಲಿಕ್ಕೆ ಬರ್ಬೇಕಷ್ಟೇ. ಸ್ಟೋರಿ ಟೆಲ್ಲಿಂಗ್ ಅದು ಇಂಪಾರ್ಟೆಂಟ್. ಅದಕ್ಕೊಂದು ಸಿಂಪಲ್ ಫಾರ್ಮುಲಾ ಕೊಡ್ತೇನೆ. ವೀಕ್ಷಕರು ನೋಡ್ತಿದ್ರೆ ಅವರಿಗೆ ಅವರ ಸ್ಟೋರಿ ಬರಿಬೇಕಾದ್ರೆ ಒಂದು 5 ಸ್ಟೆಪ್ ಫಾರ್ಮುಲಾ ಉಂಟು. 5 ಸ್ಟೆಪ್ಸ್ ಏನಂತ ಅಂದ್ರೆ, ಫಸ್ಟ್ ವೆನ್ ಅಂಡ್ ವೇರ್ ಅಂತ, ಎಲ್ಲಿ ಆಗಿದೆ, ಯಾವ ಟೈಮಲ್ಲಿ ಆಗಿದೆ. ಸೆಕೆಂಡ್ ಸ್ಟೇಜ್ ಅಂದ್ರೆ ಕ್ಯಾರೆಕ್ಟರ್ಸ್ ಯಾರ್ಯಾರಿದ್ದಾರೆ ಆ ಸ್ಟೋರಿಯಲ್ಲಿ ಅಂತ. ಥರ್ಡ್ ಸ್ಟೇಜ್ ಪ್ರಾಬ್ಲಮ್ ಏನಾಯ್ತು. ಫೋರ್ತ್ ಸ್ಟೇಜ್ನಲ್ಲಿ ಇವೆಂಟ್ಸ್ ಆಫ್ಟರ್ ದ ಪ್ರಾಬ್ಲಮ್, ಆ ಪ್ರಾಬ್ಲಮ್ ಆದ್ಮೇಲೆ ಏನೇನು ಇವೆಂಟ್ಸ್ ಆಯ್ತು. ಕೊನೆಯ ಸ್ಟೇಜ್ ಅಂದ್ರೆ ಸೊಲ್ಯೂಷನ್ ಸ್ಟೇಜ್. ಯಾವುದೇ ಸಿಚುವೇಶನ್ಗೆ ಈ 5 ಸ್ಟೆಪ್ಸ್ ಅನ್ನು ನೀವು ಅಪ್ಲೈ ಮಾಡಿದ್ರೆ ಇಟ್ ಕಮ್ಸ್ ಔಟ್ ಆಸ್ ಎ ಬ್ಯೂಟಿಫುಲ್ ಸ್ಟೋರಿ. ತುಂಬಾ ಸ್ಟೋರಿ, ಸುಂದರ ಸ್ಟೋರಿ ಆಗುತ್ತೆ. ನಾನೊಂದು ಸ್ಟೋರಿ ಹೇಳ ಈ ಬೇಸ್ನಲ್ಲಿ, ಫಾರ್ಮದಲ್ಲಿ. ಆ ಸ್ಟೋರಿ ಏನಂದ್ರೆ, I'll give a simple story. ನನ್ನ ಶಾಲೆ ದಿವಸದ್ದು ಅರೌಂಡ್ 1997-98 ಟೈಮಲ್ಲಿ ನಾನು 8th 9th ಸ್ಟ್ಯಾಂಡರ್ಡ್ ಏನಿರ್ಬೇಕು. ಅಲ್ಲಿಂದ ನಾನು ಆಂಟಿ ಮನೆಗೆ ಹೋದೆ. ಅಲ್ಲಿ ಅವ್ರು ಹೇಳಿದ್ರು ಗ್ರೋಸರಿ ಶಾಪಿಗೆ ಹೋಗಿ ಸ್ವಲ್ಪ ಸಾಮಾನು ತಗೊಂಡ್ ಬಾ ಅಂತ. ಸರಿ ಹೋದೆ. ಸಾಮಾನು ತಗೊಳ್ಳುವಾಗ ಎಲ್ಲ ಆಯ್ತು. ಮನೆಗೆ ಹಿಂದಿರುವಾಗ ನನಗೆ ನೆನಪಾಯ್ತು, ನನ್ನ ಹತ್ರ 20 ರೂಪಾಯಿ ಚೇಂಜ್ ಕೊಟ್ಟಿದ್ರು, ಅದು 20 ರೂಪಾಯಿ ಇಲ್ಲ ನನ್ನ ಹತ್ರ. ಏನ್ ಮಾಡೋದು? ಮತ್ತೆ ಹೋದೆ ಶಾಪಿಗೆ, ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ, ಅದು 20 ರೂಪಾಯಿ ನಿಮ್ಗೆ ಕೊಟ್ಟಿದ್ದೇವೆ, ನಮ್ಗೆ ಗೊತ್ತಿಲ್ಲ ಏನು ಅಂತ. ಏನು ಗೊತ್ತಿಲ್ಲ ಅವರಿಗೆ ಅಂತ. ಸ್ವಲ್ಪ ಹೆದರಿಕೆ ಆಯ್ತು. ಆದ್ರೆ ಮನೆಗೆ ಹೋದೆ, ಹೋಗಿ ಡೋರ್ ನಾಕ್ ಮಾಡಿದೆ, ಒಳಗೆ ಹೋದೆ. ನೋಡ್ದಾಗ್ಲೇ ಅವರಿಗೆ ಆಂಟಿ ಗೊತ್ತಾಯ್ತು, ಗೊತ್ತಾಯ್ತು. ಅವ್ರು ಕೇಳಿದ್ರು ಏನಾಯ್ತು ಅಂತ. ಇದು 20 ರೂಪಾಯಿ ನೋಟ್ ಕೊಟ್ಟಿದ್ರು, ನಾನು ಎಲ್ಲಿ ಇಟ್ಟಿದ್ದೇನಂತ ನನ್ಗೆ ಗೊತ್ತಿಲ್ಲ ಅಂತ. ಅದ್ರ ಒಳಗೆ ಬಾ, ಒಂದು ನಿಮಿಷ ಕೂತ್ಕೊ, ನಂತರ ಮಾತಾಡುವ ಅಂದ್ರು. ದ ಮೂಮೆಂಟ್ ಅವ್ರು ಹೇಳಿದಾಗ್ಲೇ ಐ ಗೋಟ್ ರಿಲ್ಯಾಕ್ಸ್ಡ್. ಸ್ವಲ್ಪ ನನ್ಗೆ ರೀಕಾಲ್ ಆಯ್ತು. ಅದು ಅಂಗಡಿಯಲ್ಲಿ ಸಾಮಾನು ತಗೊಳ್ಳುವಾಗ 20 ರೂಪಾಯಿ ನೋಟ್ ಫೋಲ್ಡ್ ಮಾಡಿ ಮ್ಯಾಚ್ ಬಾಕ್ಸ್ ಒಳಗೆ ಇಟ್ಟಿದ್ದೆ. ಆ ಮ್ಯಾಚ್ ಬಾಕ್ಸ್ ಕೂಡ ಅಲ್ಲಿ ಬ್ಯಾಗ್ನಲ್ಲಿ ಇತ್ತು. ಅಲ್ಲಿಗೆ ಹೋಗಿ ಅದು 20 ರೂಪಾಯಿ ಎದ್ದು ಕೊಡು. ಈಗ ಈ ಕಥೆಯಲ್ಲಿ ನೀವು ನೋಡಿದ್ರೆ ಆ 5 ಸ್ಟೆಪ್ಸ್ ಬರುತ್ತೆ. ಮೊದಲ ಸ್ಟೆಪ್ ವೆನ್ ಅಂಡ್ ವೇರ್ ಬಂತು. ಕ್ಯಾರೆಕ್ಟರ್ಸ್ ನಾನ್ ಮತ್ತು ನಮ್ಮ ಆಂಟಿ ಮತ್ತು ಅಂಗಡಿಯವ. ಪ್ರಾಬ್ಲಮ್ ಅಂದ್ರೆ 20 ರೂಪಾಯಿ ಕಳೆದೋಯ್ತು ಅಂತ. ಇವೆಂಟ್ಸ್ ಏನೇನಾಯ್ತು ಅದ್ರ ನಂತರ. ಸೊಲ್ಯೂಷನ್ ಅಂದ್ರೆ ಐ ಗಾಟ್ ಏಬಲ್ ಟು ರೀಕಾಲ್, ಎಲ್ಲಿ ಹೋಯ್ತು ಅಂತ ನನಗೆ ನೆನಪು. ಈ 5 ಸ್ಟೆಪ್ ನೀವು ಯೂಸ್ ಮಾಡಿ ಯಾವುದೇ ಸಿಚುವೇಶನ್ ಅನ್ನು ಒಂದು ಸ್ಟೋರಿ ಹಾಗೆ ಹೇಳ್ಬಹುದು. ಇದು ಪ್ರತಿಯೊಬ್ಬ ಆಂಟ್ರಪ್ರಿನರ್ಗೆ ತುಂಬಾ ಇಂಪಾರ್ಟೆಂಟ್. ಇದೊಂದು ಹೇಳಿನದು. ಅದಕ್ಕೆ ನಾನು ಹೇಳೋದಾದ್ರೆ, ಬಿಸ್ನೆಸ್ ಮಾಡುವಾಗ ಬ್ರ್ಯಾಂಡ್ ಒಂದು ವೇಳೆ ನಿಮ್ಮ ತಯಾರು ಮಾಡಬೇಕು, ಈ ಸ್ಟೋರಿಗೆ ಜನರು ಮರಳಾಗೋದು
ಕತೆ ಅದೇ ಇಂಗ್ಲಿಷ್ನಲ್ಲಿ ಒಂದು ಕೋಟ್ ಇದೆ, ಕಥನ. ಎಸ್, ಇಂಗ್ಲಿಷ್ನಲ್ಲಿ ಒಂದು ಕೋಟ್ ಇದೆ, ಫ್ಯಾಕ್ಟ್ಸ್ ಟೆಲ್, ಸ್ಟೋರೀಸ್ ಸೆಲ್ ಅಂತ. ಓಕೆ, ಫ್ಯಾಕ್ಟ್ಸ್ ಟೆಲ್, ಫ್ಯಾಕ್ಟ್ಸ್ ಹೇಳುತ್ತೆ, ಹಾ, ಆದ್ರೆ ಸ್ಟೋರಿ ಸೆಲ್. ಎಸ್, ಕತೆ ಮಾರಾಟ ಮಾಡುತ್ತೆ ನಿಮ್ಮ ಪ್ರಾಡಕ್ಟ್ ಅನ್ನು. ಅಬ್ಸಲ್ಯೂಟ್ಲಿ. ಎಸ್ ಎಸ್ ಎಸ್. ವೀಕ್ಷಕರು, ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಭಂಡಾರಿ ಅವರು, ಪ್ರವೀಣ್ ಎಸ್ ಭಂಡಾರಿ ಅವರು ಮಾತಾಡ್ತಾ ಇದ್ದಾರೆ. ನಾವು ನಡುವೆ ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಮಾತುಕತೆ ಮತ್ತೆ ಮುಂದುವರಿಯುತ್ತೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ನಾವು ಬಿಸ್ನೆಸ್ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಎಸ್, ಬಿಸ್ನೆಸ್ಗೆ ಯಾವ ರೀತಿಯಲ್ಲಿ ಬ್ರ್ಯಾಂಡ್ ಮಾಡಲಿಕ್ಕಾಗುತ್ತೆ, ಹೇಗೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಯಾರು ಮಾಡಬೇಕು, ಈ ಎಲ್ಲ ವಿಚಾರವಾಗಿ ಈ ಒಂದು ಏನು ಬಿಸ್ನೆಸ್ ಬ್ರ್ಯಾಂಡ್ ಸ್ಪೆಷಲಿಸ್ಟ್ ಆಗಿರುವಂಥ ಪ್ರವೀಣ್ ಎಸ್ ಭಂಡಾರಿ ಅವರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಪ್ರವೀಣ್ ಭಂಡಾರಿ ಅವರು ಮೂಲತಃ ಕಾರ್ಕಳದವರು, ಈಗ ಮುಂಬೈಯಲ್ಲಿ ನೆಲೆಸಿರುವವರು. ಮುಂಬೈನಲ್ಲಿ ಅವರು ಓರಿಜಿಯಮ್ ಅನ್ನುವಂಥ ಒಂದು ಈ ರೀತಿ ಒಂದು ಬ್ರ್ಯಾಂಡಿಂಗ್ ಮಾಡುವಂಥ ಏಜೆನ್ಸಿಯನ್ನೇ ನಡೆಸ್ತಾ ಇದ್ದಾರೆ. ನಾವು ಈಗಾಗಲೇ ಅನೇಕ ವಿಚಾರಗಳನ್ನು ಅವರು ಅನೇಕ ಕತೆ ಉಪಕಥೆಗಳ ಮೂಲಕ ನಮಗೆ ತುಂಬ ಮನಮುಟ್ಟುವ ರೀತಿಯಲ್ಲಿ ಈ ಒಂದು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಎಸ್, ನಾನು ಈ ಮಾತುಕತೆಯನ್ನು ಮತ್ತೆ ಮುಂದಕ್ಕೆ ಕೊಂಡೋಗುವ ಸಂದರ್ಭದಲ್ಲಿ ಇದು ಪ್ರವೀಣ್ ಭಂಡಾರಿ ಅವರೇ, ಎಸ್, ಈ ಬ್ರ್ಯಾಂಡಿಂಗ್ ಸಂದರ್ಭದಲ್ಲಿ ಇವತ್ತು ನಾವು ಡಿಜಿಟಲ್ ಯುಗದ ಬಗ್ಗೆ ತುಂಬ ಮಾತಾಡ್ತೇವೆ, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ತುಂಬ ಮಾತಾಡ್ತೇವೆ. ಎಸ್, ಬ್ರ್ಯಾಂಡಿಂಗ್ ಸಂದರ್ಭದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ನ ರೋಲ್ ಪಾತ್ರ ಏನಿರುತ್ತೆ, ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಬಳಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಇದು ತುಂಬಾ ಅಗತ್ಯದ ಪ್ರಶ್ನೆ. ಓಕೆ, ಯಾಕಂದ್ರೆ ಡಿಜಿಟಲ್ ಅನ್ನುವಾಗ ಈಗ ಪ್ರತಿಯೊಂದು ವಸ್ತು ಡಿಜಿಟಲ್ ಆಗ್ತಾ ಇದೆ. ಹಾಗಿರುವಾಗ ಬ್ರ್ಯಾಂಡಿಂಗ್ ಮತ್ತು ಡಿಜಿಟಲ್ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಸರಿ, ಬೇಸಿಕ್ಲಿ ನೀವು ನೋಡಿದ್ರೆ ಡಿಜಿಟಲ್ ಆಗಲಿ ಯಾವುದೇ ಪ್ಲಾಟ್ಫಾರ್ಮ್ ಬರಲಿ, ಅದರ ಮೂಲ ಏನಂದ್ರೆ ಇಟ್ಸ್ ಕಾಲ್ಡ್ ಸ್ಟ್ರಾಟಜಿ, ಅಂದ್ರೆ ರಣನೀತಿಯ ಬಗ್ಗೆ ಡಿಜಿಟಲ್ನಲ್ಲಿ ಮಾತಾಡ್ತೇವೆ. ಓಕೆ, ಒಂದು ಸ್ಟ್ರಾಟಜಿ ಹೇಗೆ ಮಾಡೋದು ಅಂತ. ಆದ್ರೆ ಡಿಫ್ರೆನ್ಸ್ ನೋಡಿದ್ರೆ ಬ್ರ್ಯಾಂಡಿಂಗ್ ಉಂಟಲ್ಲ, ಅದು ಬೇಸಿಕ್ಲಿ ಪ್ರಿನ್ಸಿಪಲ್ ಬಗ್ಗೆ ಇದೆ. ದೇರ್ ಆರ್ 3 things. ಒನ್ ಇಸ್ ಪ್ರಿನ್ಸಿಪಲ್, ಸೆಕೆಂಡ್ ಇಸ್ ಸ್ಟ್ರಾಟಜಿ, ಥರ್ಡ್ ಇಸ್ ಟ್ಯಾಕ್ಟಿಕ್ಸ್ ಅಂತ. ಪ್ರಿನ್ಸಿಪಲ್ ಚೇಂಜ್ ಆಗಲ್ಲ, ಅದು ಸನಾತನ ಅಂತಾರಲ್ವಾ, ಯಾವಾಗ್ಲೂ ಹಾಗೆ ಇರುತ್ತೆ. ಬ್ರ್ಯಾಂಡಿಂಗ್ ಇಸ್ ಅಬೌಟ್ ಪ್ರಿನ್ಸಿಪಲ್ಸ್. ಬಿಸ್ನೆಸ್ ಮಾಡಬೇಕಾದ್ರೆ ಬ್ರ್ಯಾಂಡಿಂಗ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಿದ್ರೆ ಅದನ್ನು ಡಿಜಿಟಲ್ ನಲ್ಲಿ ಸ್ಟ್ರಾಟಜಿ ಮಾಡಿ ಅದನ್ನು ಜನರಿಗೆ ಹೇಗೆ ತಲುಪಿಸುವುದು ನಾವು ವರ್ಕ್ ಮಾಡಬಹುದು. ಆದ್ರೆ ನೀವು ಪ್ರಿನ್ಸಿಪಲ್ ಕ್ಲಿಯರ್ ಇಲ್ಲದಿದ್ರೆ ಡಿಜಿಟಲ್ಗೆ ಎಷ್ಟು ಹಣ ಹಾಕಿದ್ರು ಅದು ವೇಸ್ಟ್ ಆಕ್ಚುಲಿ. ಯಾಕೆಂದ್ರೆ ಒಮ್ಮೆ ನಿಮಗೆ ಅದು ಹಣ ಹಾಕಿದಾಗ ಬೂಮ್ ಆಗ್ತದೆ. ಇಫ್ ಯುವರ್ ಪ್ರಿನ್ಸಿಪಲ್ಸ್ ಆರ್ ನಾಟ್ ಕ್ಲಿಯರ್, ಪುನಃ ಅದು ಕೆಳಗೆ ಬರುತ್ತೆ. ಫೌಂಡೇಶನ್ ಬೇಕು. ಬ್ರ್ಯಾಂಡ್ ಫೌಂಡೇಶನ್ ಇದ್ದ ಕೂಡಲೇ ನೀವು ಡಿಜಿಟಲ್ ನಲ್ಲಿ ಸ್ಟ್ರಾಟಜಿ ಸರಿಯಾಗಿ ಮಾಡಬಹುದು. ಅಲ್ಲಿ ಬ್ರ್ಯಾಂಡಿಂಗ್ ಹೆಲ್ಪ್ ಆಗುತ್ತೆ. ನಾವು ಡಿಜಿಟಲ್ ನಲ್ಲಿ ಈಗ ತುಂಬಾ ಪ್ಲಾಟ್ಫಾರ್ಮ್ ಇದೆ. ಜನರು ಅಂತಾರೆ ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಮಾಡಿದ್ರೆ ಡಿಜಿಟಲ್ ಅಂತ, ಫೇಸ್ಬುಕ್ ಮಾಡಿದ್ರೆ ಡಿಜಿಟಲ್ ಅಂತಾರೆ, ಕೆಲವರು ಅಂತಾರೆ ಗೂಗಲ್ ಅಂದ್ರೆ ಡಿಜಿಟಲ್. ಡಿಜಿಟಲ್ ಅಂದ್ರೆ ಬೇಸಿಕ್ಲಿ ನಾನು ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳುವುದಾದ್ರೆ ಆನ್ಲೈನ್ ಬರುವ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಡಿಜಿಟಲ್ ಅಲ್ವಾ. ನಿಮ್ಮ ವೆಬ್ಸೈಟ್, ಫೇಸ್ಬುಕ್ ಪೇಜ್, ಬೇರೆ ಬೇರೆ ಬ್ಲಾಗ್ ಪೇಜಸ್, ಎಲ್ಲಿಯೂ ನಿಮ್ಮ ಬ್ರ್ಯಾಂಡಿಂಗ್ ಎಕ್ಸಿಸ್ಟ್ ಇದೆ ಅಂದ್ರೆ ಅದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ವಾ. ಹಾಗಿರುವಾಗ ಈ ಡಿಜಿಟಲ್ ಸ್ಟ್ರಾಟಜಿ ಹೇಗೆ ಮಾಡ್ಬೇಕಂದ್ರೆ ನಿಮ್ ಬ್ರ್ಯಾಂಡ್ ಸ್ಟೋರೀಸ್, ನಾನು ಹೇಳಿದೆ ಬ್ರ್ಯಾಂಡಿಂಗ್ ನಲ್ಲಿ ಫಸ್ಟ್ ಸ್ಟೇಜ್ ಸ್ಟೋರಿ ಅಂತ. ಆ ಸ್ಟೋರಿ ನೀವು ಬರೆಯುವಾಗ ಒಂದು 10-15 ಸ್ಟೋರಿ ಬರೆದ್ರೆ ಪ್ರತಿಯೊಂದು ಸ್ಟೋರಿಯಿಂದ ನಿಮ್ಗೆ ಒಂದು 4-5 ವ್ಯಾಲ್ಯೂಸ್ ಸಿಗತ್ತೆ. ನಾನು ಸ್ಟೋರಿ ನಮಗೆ ಹೇಳಿದೆ ಅಲ್ವಾ, ಅದು ರಿಯಲ್ ಸ್ಟೋರಿ ಬೈ ದ ವೇ. ಆ ರಿಯಲ್ ಸ್ಟೋರಿಯಲ್ಲಿ ನನಗೆ ಒಂದು ವ್ಯಾಲ್ಯೂ ಏನಂದ್ರೆ ರೆಸ್ಪಾನ್ಸಿಬಿಲಿಟಿ, ನನ್ನ ಒಂದು ಕೋರ್ ವ್ಯಾಲ್ಯೂ ಅಲ್ವಾ. ಅದೊಂದು ಸ್ಟೋರಿಯಲ್ಲಿ ನನಗೆ ಅದು ವ್ಯಾಲ್ಯೂ ಸಿಕ್ತು. ನಾವು ಟೇಕಿಂಗ್ ದಿಸ್ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಕೋರ್ ವ್ಯಾಲ್ಯೂ, ನೀವು ಒಂದು 15 ಸ್ಟೋರಿ ಬರೆದ್ರೆ ನಿಮ್ಗೊಂದು 5-6 ಕೋರ್ ವ್ಯಾಲ್ಯೂ ಸಿಗ್ಬಹುದಾ? ಖಂಡಿತ. ಆ ಕೋರ್ ವ್ಯಾಲ್ಯೂಸ್ ಉಂಟಲ್ಲ, ಅದು ನಿಮ್ ವ್ಯಾಲ್ಯೂ. ಯಾಕಂದ್ರೆ ಆಸ್ ಎ ಸೆಡ್, ರತನ್ ಟಾಟಾ ಕ್ಯಾನ್ ಬಿಲ್ಡ್ ಟಾಟಾ, ವಿಜಯ್ ಮಲ್ಯ ಕ್ಯಾನ್ ಬಿಲ್ಡ್ ಕಿಂಗ್ ಫಿಶರ್, ವಿಜಯ್ ಮಲ್ಯ ಕ್ಯಾನಾಟ್ ಬಿಲ್ಡ್ ಟಾಟಾ ಅಲ್ವಾ. ಹಾಗಿರುವಾಗ ನೀವು ಆಂಟ್ರಪ್ರಿನರ್, ನಿಮ್ಮ ವ್ಯಾಲ್ಯೂಸ್ ಏನಿದೆ ಅದೇ ವ್ಯಾಲ್ಯೂಸ್ ನಿಮ್ಮ ಬ್ರ್ಯಾಂಡಿಗೆ ಹೋಗೋದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಾರಿ ತುಂಬಾ ಏನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದಂತ ವಿಚಾರ, ಅದು ತುಂಬಾ ಅಗತ್ಯ. ಯಾಕಂದ್ರೆ ಒಮ್ಮೆ ನಿಮ್ಮ ವ್ಯಾಲ್ಯೂಸ್ ನಿಮ್ಮ ಲಿಸ್ಟ್ ಮಾಡಿದ್ರೆ ದಟ್ ವ್ಯಾಲ್ಯೂಸ್ ಶುಡ್ ಬಿ ಡಿಸ್ಪ್ಲೇಡ್ ಇನ್ ಯುವರ್ ಕಂಪನಿ ಎವ್ರಿವೇರ್. ಅದಕ್ಕಾಗಿ ಟಾಟಾನನ್ನು ಇವತ್ತಿಗೆ ಕೂಡ ಮಾತಾಡ್ತಾರೆ ಜನ. ಹೌದು, ಯಾಕಂದ್ರೆ ಅವರ ವ್ಯಾಲ್ಯೂಸ್ ಅವರ ಕಂಪನಿಗೆ ಬಂದಿದೆ. ಸರಿಯಾ? ಹಾಗಿರುವಾಗ ಈ ವ್ಯಾಲ್ಯೂಸ್ ಅನ್ನು ಯೂಸ್ ಮಾಡಿ ಈ ವ್ಯಾಲ್ಯೂಸ್ಗೆ ಕನೆಕ್ಟ್ ಆಗುವ ಹಾಗೆ ನಿಮ್ಮ ಡಿಜಿಟಲ್ ಸ್ಟ್ರಾಟಜಿ ಯೂಸ್ ಮಾಡಬೇಕು.
ಸುಮ್ಮನೆ ಫೇಸ್ಬುಕ್ ವಾಟ್ಸಪ್ ಅಥವಾ ಒಟ್ಟಾರೆ ಹಾಕಿದ್ರೆ ಅದರಲ್ಲಿ ಏನೂ ಪ್ರಯೋಜನ ಇಲ್ಲ, ಇಟ್ಸ್ ವೇಸ್ಟ್ ಆಫ್ ಮನಿ ಅಂತ ನಾನು ಹೇಳ್ತೇನೆ. ಮತ್ತೆ ಟ್ಯಾಕ್ಟಿಕ್ಸ್ ಅಂದ್ರೆ ಏನಂತ ಅಂದ್ರೆ, ಟ್ಯಾಕ್ಟಿಕ್ಸ್ ನಲ್ಲಿ ನೀವು ಆಡ್ ಮಾಡುವಾಗ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಒಂದು ವಿಡಿಯೋ ಹಾಕ್ತಾರೆ, ರೆಕಾರ್ಡೆಡ್ ವಿಡಿಯೋ, ಕಾರ್ನರ್ ಅಲ್ಲಿ ಲೈವ್ ಜಿಫ್ ಹಾಕ್ತಾರೆ. ಗೊತ್ತಾಯ್ತು. ಅದು ಟ್ಯಾಕ್ಟಿಕ್ ಅಂದ್ರೆ ಏನು, ಜನರನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಲೈವ್ ಅಂತ ಕಾಣಿಸಿದಾಗ ಅದು ಟ್ಯಾಕ್ಟಿಕ್, ಅದು ಲಾಸ್ಟ್ ಸ್ಟೆಪ್. ಆದ್ರೆ ಪ್ರಿನ್ಸಿಪಲ್ ಹ್ಯಾಸ್ ಟು ಬಿ ಕ್ಲಿಯರ್. ದೆನ್ ಯು ಯೂಸ್ ದ ಡಿಜಿಟಲ್ ಸ್ಟ್ರಾಟಜಿ ಟು ರೀಚ್ ಮೋರ್ ಪೀಪಲ್. then you can use different tactics. I won't allow the adu live hakodu adu wrong, you don't use that, but that is kind of tactic that tactic okay yes ತುಂಬಾ ಅದ್ಭುತವಾದ ವಿಚಾರಗಳೇ ಅದು. ಎಸ್, ಈಗ ಬ್ರ್ಯಾಂಡಿಂಗ್ ಅಲ್ಲಿ ಕೂಡ, ಬ್ರ್ಯಾಂಡಿಂಗ್ ಅಲ್ಲಿ ಎಸ್ ಎಲ್ಲ ಪ್ರಾಡಕ್ಟ್ಗಳಿಗೆ ಬ್ರ್ಯಾಂಡಿಂಗ್ ಬೇಕಾ, ಎಲ್ಲ ಕಂಪನಿಗಳಿಗೆ ಬೇಕಾ ಅಂತ ಒಂದು ಪ್ರಶ್ನೆ. ಜೊತೆಗೆ ಅದರ ಜೊತೆಗೇನೆ ಯಾರು ಈ ಬ್ರ್ಯಾಂಡಿಂಗ್ ಮಾಡಬೇಕಾದವರು ಯಾರು? ಈ ಪ್ರಶ್ನೆಗೆ ಉತ್ತರಿಸುವಂತಾದ್ರೆ ಫಸ್ಟ್ ಆಫ್ ಆಲ್ ಯಾರಿಗೆ ಲಾಂಗ್ ಟರ್ಮ್ ಬಿಸ್ನೆಸ್ ಮಾಡಬೇಕಲ್ವಾ ಅವರು ಬ್ರ್ಯಾಂಡಿಂಗ್ ಮಾಡಬೇಕು. ನಿಮ್ಮ ವಿಚಾರ ಶಾರ್ಟ್ ಟರ್ಮ್ ಇದ್ರೆ ಬರಬೇಕು, ಹಣ ಮಾಡಬೇಕು, ಹೋಗ್ಬೇಕು, ಬೇಡ ಬ್ರ್ಯಾಂಡಿಂಗ್ ವಿಚಾರ ಬಿಟ್ಟು ಬೇಡಿ. ಆದ್ರೆ ಇಫ್ ಯು ವಾಂಟ್ ಟು ಸ್ಟೇ ಇನ್ ದ ಮಾರ್ಕೆಟ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್, ಯು ನೀಡ್ ಟು ಕ್ರಿಯೇಟ್ ವೆಲ್ತ್, ಯು ನೀಡ್ ಟು ಡೂ ಸಮಥಿಂಗ್ ಗುಡ್ ಫಾರ್ ಪೀಪಲ್. ಹಾಗೆ ನೀವು ವಿಚಾರದಿಂದ ಮಾರ್ಕೆಟ್ಗೆ ಬರುವುದಾದ್ರೆ ಬ್ರ್ಯಾಂಡಿಂಗ್ ತುಂಬಾ ಅಗತ್ಯ. ನಾವು ಯಾವ ಪ್ರಾಡಕ್ಟ್ ಯಾವ ಸರ್ವಿಸ್ಗೆ ಬೇಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಈಚ್ ಅಂಡ್ ಎವ್ರಿ ಬಿಸ್ನೆಸ್, ಸ್ಪೆಷಲಿ B2C ಬಿಸ್ನೆಸ್ಗೆ ತುಂಬಾ ಅಗತ್ಯ. ಯಾಕಂದ್ರೆ B2C ಅಂದ್ರೆ ಬಿಸ್ನೆಸ್ ಟು ಕಸ್ಟಮರ್. ಎಲ್ಲಿ ಕಸ್ಟಮರ್ ಡೈರೆಕ್ಟ್ಲಿ ಆ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ತಾರೆ, B2B ಇರ್ತದೆ, ಬಿಸ್ನೆಸ್ ಡಿಸ್ಟ್ರಿಬ್ಯೂಟರ್ ಮತ್ತು ಮ್ಯಾನುಫ್ಯಾಕ್ಚರ್ ನಡುವೆ ಆಗುತ್ತೆ. ಅಲ್ಲಿ ಇಂಟರ್ನಲ್ ರಿಲೇಶನ್ಶಿಪ್ ಮೇಲೆ ಅದು ಕೂಡ ಪರ್ಸನಲ್ ಬ್ರ್ಯಾಂಡ್. ಇಫ್ ಯು ಥಿಂಕ್ ಅಬೌಟ್ ಇಟ್, ಆ B2B ಅಲ್ಲಿ ಪರ್ಸನಲ್ ಬ್ರ್ಯಾಂಡ್ ಹೇಗಿದೆ ಆ ಮನುಷ್ಯಂದು, ಅದ್ರ ಮೇಲೆ ಆ ಟ್ರಸ್ಟ್ ನ ಮೇಲೆ ಅವರ ಟ್ರಾನ್ಸಾಕ್ಷನ್ ವ್ಯವಹಾರ ಆಗುತ್ತೆ. ಆದ್ರೆ ಕಸ್ಟಮರ್ಗೆ ಹೋಗುವ ಪ್ರಾಡಕ್ಟ್ ಆದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ನೀವು ಬ್ರ್ಯಾಂಡಿಂಗ್ ತುಂಬಾ ಅಗತ್ಯ. ಹಾಗಿರುವಾಗ ಆ ಕಸ್ಟಮರ್ಗೆ ರೀಚ್ ಆಗುವಂತ ಪ್ರಾಡಕ್ಟ್ ನಿಮ್ಮ ಹತ್ರ ಇದ್ರೆ, ಸರ್ವಿಸ್ ನಿಮ್ಮ ಹತ್ರ ಇದ್ರೆ, ನೀವು ಬ್ರ್ಯಾಂಡಿಂಗ್ ಮಾಡೋದು ತುಂಬಾ ಅಗತ್ಯ. ನೀವು ಸ್ಟಾರ್ಟ್ ಮಾಡೋದು ನಿಮ್ಮ ಸ್ಟೋರಿಯಿಂದ, ಅಲ್ಲಿಂದ ವ್ಯಾಲ್ಯೂ ಮಾಡಬೇಕು. ಬ್ರ್ಯಾಂಡಿಂಗ್ ನನ್ನ ಕೋಚಿಂಗ್ ಅಂತ ನೀವು ಮೆನ್ಷನ್ ಮಾಡಿದ್ರಲ್ವಾ, ಅಲ್ಲಿ 33 ಸ್ಟೆಪ್ಸ್ ಉಂಟು. 33 ಸ್ಟೆಪ್ಸ್. ಅದರಲ್ಲಿ ಲೋಗೋ ಉಂಟಲ್ಲ, ಲೋಗೋ ನಿಮ್ಮ ಆನ್ಲೈನ್ ಕ್ಲಾಸ್ಗೆ ಒಂದಷ್ಟು ನೋಡೋದು ಒಳ್ಳೇದು. ನಿಮ್ಮನ್ನು ಹೆಂಗೆ ನಿಮ್ಮನ್ನು ಆನ್ಲೈನ್ ಅಲ್ಲಿ ಅವರು ಕನೆಕ್ಟ್ ಮಾಡಬಹುದು? ನೋಡ್ತಾ ಇರೋರು ನಮ್ಮ ವೀಕ್ಷಕರು ಏನಾದ್ರೂ ಆನ್ಲೈನ್ ಕ್ಲಾಸ್ಗೆ ನೋಡಬೇಕು ಅಥವಾ ವೆಬ್ಸೈಟ್ ಉಂಟು, ಆ ವೆಬ್ಸೈಟ್ ಅಲ್ಲಿ ಇನ್ಫಾರ್ಮೇಶನ್ ಇದೆ. ಏನು ವೆಬ್ಸೈಟ್? ಪ್ರವೀಣ್ ಎಸ್ ಭಂಡಾರಿ, PRAVINS ಭಂಡಾರಿ BHANDARY.com ಅಂತ. ಆ ಸೈಟಿಗೆ ಬಂದ್ರೆ ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಶನ್. ಹೌದಲ್ವಾ? ಅವಾಗ ಖಂಡಿತವಾಗಿ 33 ಸ್ಟೆಪ್ಸ್ ಅನ್ನು ಕಲಿಬಹುದು. ನಮ್ಮ ಒಂದು ತಾಸಿನ ಮಾತುಕತೆಯಲ್ಲಿ ಆಗ್ಲಿಕ್ಕಿಲ್ಲ. ಇಲ್ಲ, ಅದರಲ್ಲಿ ಒಂದು ಇಂಪಾರ್ಟೆಂಟ್ ವಸ್ತು ಹೇಳ್ತೀನಿ ನಿಮ್ಗೆ. ಲೋಗೋ ಬರೋದು 22nd ಸ್ಟೆಪ್ ನಲ್ಲಿ. ನಾವು 21 ಸ್ಟೆಪ್ ಏನಂತ ಕೇಳಿದ್ರೆ, ಇದು ಸಾಫ್ಟ್ ಏರಿಯಾಸ್, ಸ್ಟೋರಿ, ವ್ಯಾಲ್ಯೂ, ಮಿಷನ್, ವಿಷನ್, ಫಿಲಾಸಫಿ, ಹಾಗೆ ಎಲ್ಲ ವಸ್ತು 21 ವಸ್ತು ನೀವು ಮಾಡುವಾಗ ಯು ಗೆಟ್ ರೆಡಿ ಫಾರ್ ಬಿಕಮ್ ದ ಬ್ರ್ಯಾಂಡ್. 21 ವಿಚಾರಗಳನ್ನು ದಾಟಬೇಕು ಲೋಗದ ಹಂತಕ್ಕೆ ಬರಬೇಕಾದ್ರೆ. ಯಾವ ಸಾಮಾನ್ಯವಾಗಿ ಎಸ್ ಈಗ ಬ್ರ್ಯಾಂಡಿಂಗ್ ಅನ್ನು ಯಾವಾಗ ಮಾಡಬೇಕು ಅಂತ? ಸ್ಟೇಜ್ ಆಫ್ ಬಿಸ್ನೆಸ್. ಹೌದು. ಸಿ ಅಗೇನ್ ನೀವು ವೆಸ್ಟರ್ನ್ ಕಲ್ಚರ್ಗೆ ನಾನು ಸ್ವಲ್ಪ ಕಂಪೇರ್ ಮಾಡ್ತೇನೆ. ಅಲ್ಲಿ ಬಿಸ್ನೆಸ್ ಮಾಡುವಾಗ ಅವರು ಸ್ಟಾರ್ಟಿಂಗ್ ನಲ್ಲಿ ಗ್ಲೋಬಲ್ ವ್ಯೂ ನಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಗ್ಲೋಬಲ್ ವ್ಯೂ ಇದ್ರೆ ಬ್ರ್ಯಾಂಡಿಂಗ್ ತುಂಬಾ ಅಗತ್ಯ. ಇಲ್ಲಿ ಇಂಡಿಯಾದಲ್ಲಿ ಒಂದು ಬೆನಿಫಿಟ್, ಐ ವುಡ್ ಸೇ ಇಟ್ಸ್ ಎ ಬೂನ್, ಅಟ್ ದ ಸೇಮ್ ಟೈಮ್ ಇಟ್ಸ್ ಅ ಕರ್ಸ್, ಶಾಪ ಕೂಡ. ಯಾಕಂದ್ರೆ ನಮ್ಮ ಹತ್ರ ಪಾಪ್ಯುಲೇಷನ್ ತುಂಬಾ ಒಳ್ಳೆ ಉಂಟು, ಕಸ್ಟಮರ್ ಬೇಕಾದಷ್ಟಿದ್ದಾರೆ. ನಾವೇನ್ ಹೇಳ್ತೇವೆ, ಇವತ್ತು ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಒಂದು ರೀಚ್ ಆಗಿದ್ರೆ ಇನ್ನು 100 ಜನಕ್ಕೆ ಮಾರಿದ್ರೆ ನನ್ನ ಹಣ ಬರುತ್ತೆ ಅಂತ. ಹೌದು, ವಿ ಡೋಂಟ್ ವಾಂಟ್ ಟು ಥಿಂಕ್ ಗ್ಲೋಬಲ್. ಅಲ್ಲಿ ಪ್ರಾಬ್ಲಮ್ ಆಗೋದು ಆಕ್ಚುಲಿ. ಅವರು ಸ್ಟಾರ್ಟ್ ಮಾಡುವಾಗನೇ ಬ್ರ್ಯಾಂಡಿಂಗ್ ಬಗ್ಗೆ ವಿಚಾರ ಮಾಡಿ ಆ ತರ ಜನರಿಗೆ ಹೇಗೆ ರೀಚ್ ಆಗಬೇಕು ಹಾಗೆ ಸ್ಟಾರ್ಟ್ ಮಾಡ್ತಾರೆ. ಗ್ಲೋಬ್ಗೆ ರೀಚ್ ಆಗಬೇಕು ಅಂತ, ಹೇಗೆ ರೀಚ್ ಆಗಬೇಕು ಅಂತ. ಇಫ್ ಐ ಸಜೆಸ್ಟ್, ವೆನೆವರ್ ಯು ಸ್ಟಾರ್ಟಿಂಗ್ ದ ಬಿಸ್ನೆಸ್, ಕನ್ಸಿಡರ್ ಬ್ರ್ಯಾಂಡಿಂಗ್ ಆಸ್ ಒನ್ ಆಫ್ ದ ಇನಿಷಿಯಲ್ ಸ್ಟೇಜ್. ಇಫ್ ಯು ಆರ್ ಆಲ್ರೆಡಿ ದೇರ್, ಸ್ವಲ್ಪ ವರ್ಷ ಆಗಿದೆ, ಯು ಕ್ಯಾನ್ ಸ್ಟಿಲ್ ಡೂ, ಇಟ್ಸ್ ಕಾಲ್ಡ್ ರೀಬ್ರ್ಯಾಂಡಿಂಗ್. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ನಿಮ್ಮ ಹೆಸರು ಮೊದಲೇ ಉಂಟು, ಹೆಸರು ಉಂಟು. ಅದಕ್ಕೆ ಜನರಿಗೆ ನಾನು ಕೂಡ ಏನಾದ್ರೂ ಚೇಂಜ್ ಮಾಡಿದ್ರೆ ಜನರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಅದಕ್ಕೆ ನೀವು ರೀಬ್ರ್ಯಾಂಡಿಂಗ್ ನಲ್ಲಿ ಕೆಲವು ಪ್ರಿಕಾಷನ್ಸ್ ತಗೊಳ್ಳಿ, ಆ ರೀಬ್ರ್ಯಾಂಡಿಂಗ್ ಮಾಡಿದ್ರೆ ತೊಂದರೆ ಇಲ್ಲ. ಎಸ್ ನಾನು ಈಗ ಈ ಒಂದು ಸಂವಾದವನ್ನು
ಎಸ್ ಮುಗಿಸುವ ಹಂತದಲ್ಲಿ ಎಸ್ ಈ ಒಂದು ನೀವು ಹೇಳಿದಾಗೆ ಬ್ರ್ಯಾಂಡಿಂಗ್ ಅಥವಾ ಆನ್ಲೈನ್ ಕೋಚ್ ನೀವು ಈಗ ಕೆಲಸ ಮಾಡ್ತಾ ಇರುವಂಥ ಕ್ಷೇತ್ರ ಇರ್ಬೋದು, ಅಥವಾ ಒಂದು ಬ್ರ್ಯಾಂಡಿಂಗ್ ಏಜೆನ್ಸಿ, ಇಂಥದ್ರಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ವಿದ್ಯಾರ್ಥಿಗಳು ಅಥವಾ ಯುವಕರು ಯಾವ ರೀತಿ ಅವರಿಗೆ ಅವಕಾಶಗಳು, ಸ್ಕೋಪ್ ಇದೆ ಅಂತ? ವಿದ್ಯಾರ್ಥಿಗಳು ಈಗ ಆಸ್ ಎ ಸೆಡ್ ಈಗ ತುಂಬ ಬೇರೆ ಬೇರೆ ಥರದ ಸ್ಟ್ರೀಮ್ಸ್ಗೆ ಹೋಗುವ ಅವಕಾಶಗಳು ಉಂಟು. ಹೌದು. ಬ್ರ್ಯಾಂಡಿಂಗ್ ಮಾಡಬೇಕಂದ್ರೆ ಅದರಲ್ಲಿ 2 ಸ್ಟೇಜ್, ಒಂದು ಸಾಫ್ಟ್ ಸ್ಟೇಜ್, ಒಂದು ಡಿಸೈನ್ ಸ್ಟೇಜ್ ಅಂತ. ಸಾಫ್ಟ್ ಸ್ಟೇಜ್ ಅಂದರೆ ನಾನು ಹೇಳಿದೆಲ್ಲ 21 ಸ್ಟೆಪ್ಸ್, ಫಸ್ಟ್ 21 ಸ್ಟೆಪ್ಸ್ ಇಸ್ ಆಕ್ಚುಲಿ ಸಾಫ್ಟ್ ಏರಿಯಾ. ನಂತರದ 22ರಿಂದ ಮುಂದೆ 5 ಸ್ಟೆಪ್ಸ್, ಕೇವಲ 5 ಸ್ಟೆಪ್ಸ್, ದ್ಯಾಟ್ ಕಮ್ಸ್ ಅಂಡರ್ ದ ಡಿಸೈನಿಂಗ್ ಪಾರ್ಟ್, ಗ್ರಾಫಿಕ್ ಡಿಸೈನಿಂಗ್, ವೆಬ್ ಡಿಸೈನಿಂಗ್, ಅದೆಲ್ಲ ಪಾರ್ಟ್ ಬರುತ್ತೆ ಅಲ್ಲಿ. ಆ ಏರಿಯಾಕ್ಕೆ ಹೋಗ್ಬೋದು ಅಥವಾ ಇನಿಷಿಯಲ್ ಏರಿಯಾಕ್ಕೆ ಹೋಗ್ಬೋದು. ಇನಿಷಿಯಲ್ ಏರಿಯಾಕ್ಕೆ ಹೋಗಬೇಕಾದ್ರೆ ನಿಮಗೆ ಡಿಸೈನಿಂಗ್ ನಾಲೆಜ್ನ ಅಷ್ಟೊಂದು ಅಗತ್ಯ ಇಲ್ಲ. ಇನಿಷಿಯಲ್ ಏರಿಯಾಕ್ಕೆ ಹೋಗ್ತಿದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ ನಾಲೆಜ್ ಬೇಕು ನಿಮಗೆ. ಜನರ ಸೈಕಾಲಜಿ ಹೇಗಿರುತ್ತೆ, ಕಸ್ಟಮರ್ ಯಾಕೆ ಟ್ರಸ್ಟ್ ಮಾಡ್ತಾರೆ ಇನ್ನೊಬ್ಬರನ್ನು, ಮನುಷ್ಯತ್ವ ಅಂದ್ರೆ ಏನು, ಮನುಷ್ಯರು ಕತೆ ಹೇಳಲಿಕ್ಕೆ ಗೊತ್ತಿರಬೇಕು. ಆದ್ರೆ ಅದಕ್ಕೆ ಸೆಕೆಂಡ್ ಸ್ಟೇಜ್ಗೆ ಹೋಗುವುದಾದ್ರೆ ಯು ಶುಡ್ ಬಿ ಗೋಯಿಂಗ್ ಫಾರ್ ಸಮ್ ಡಿಸೈನಿಂಗ್ ಕ್ಲಾಸಸ್. ಒಳ್ಳೆ ಡಿಸೈನಿಂಗ್ ಕ್ಲಾಸಸ್ ಅಲ್ಲಿ ಇದ್ರೆ ಅಲ್ಲಿ ಸೇರಿ ಡಿಸೈನಿಂಗ್ ಮಾಡಿ ಲೋಗೋದ ಬಗ್ಗೆ, ಲೋಗೋದಲ್ಲಿ ಕಲರ್ ಬಗ್ಗೆ ಅರಿತುಕೊಳ್ಳುವುದು ತುಂಬಾ ಅಗತ್ಯ. ಫಾಂಟ್ ಅಂಡ್ ಕಲರ್ಸ್ ಆರ್ ಸಬ್ಕಾನ್ಶಿಯಸ್ ಲ್ಯಾಂಗ್ವೇಜ್ ಆಫ್ ದ ಡಿಸೈನ್ ಅಂತಾರೆ. ಫಾಂಟ್ ಮತ್ತು ಕಲರ್ ಅದರ ಬಗ್ಗೆ ತಿಳಿದುಕೊಳ್ಳೋದು ತುಂಬಾ ಅಗತ್ಯ ಆಸ್ ಎ ಡಿಸೈನರ್. ಅಷ್ಟು ನಾನು ಹೇಳೋದು ಅಗತ್ಯ ಅಂತ ತೋರುತ್ತೆ. ಅಂದ್ರೆ ವಿದ್ಯಾರ್ಥಿಗಳು ಯಾಕಂದ್ರೆ ಕಾಲೇಜ್ ಈಗ ಮುಗಿಸಿರ್ತಾರೆ, ಬೇರೆ ಬೇರೆ ರೀತಿಯ ಉದ್ಯೋಗ ಅಥವಾ ಎಲ್ಲಿ ಉದ್ಯೋಗವನ್ನು ಅರಸಿಕೊಳ್ಬಹುದು ಅಥವಾ ಸ್ವತಂತ್ರವಾಗಿ ಮಾಡಿಕೊಳ್ಬಹುದು ಅಂತೆಲ್ಲ ನಿರೀಕ್ಷೆಯಲ್ಲಿ ಇರ್ತಾರೆ. ಸೊ ಬ್ರ್ಯಾಂಡಿಂಗ್ ಅಂತ ಅನ್ನುವಂಥ ಈಗ ಆನ್ಲೈನ್ ಅಥವಾ ಏಜೆನ್ಸಿಯಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ಒಂದಷ್ಟು ಅವಕಾಶಗಳಿದೆ ಅಂತ ಹೇಳ್ತೀರಿ ನೀವು? ತುಂಬಾ ಅವಕಾಶಗಳಿದೆ. ಓನ್ಲಿ ಯಾರಾದ್ರೂ ಬಿಸ್ನೆಸ್ ಮಾಡ್ಬೇಕಂತ ಇದ್ದಾರೆ, ಆಂಟ್ರಪ್ರಿನರ್ಸ್ ನಲ್ಲೂ ಬಿಸ್ನೆಸ್ ಮಾಡ್ಬೇಕಂತ ಹೋಗ್ತಾರೆ ಮಾರ್ಕೆಟ್ ನಲ್ಲಿ, ಆಗ ಯಾಕಂದ್ರೆ ಈಗ ನೋಡಿದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಈಗ ಬರಲ್ಲ, ಈಗ ಸ್ವಲ್ಪ ಸಣ್ಣ ಸಣ್ಣ ಕಂಪನಿ ಸ್ಟೈಲ್ ಸ್ಟಾರ್ಟ್ ಆಗಿದೆ, ಇಂಡಿವಿಜುವಲ್ ಸ್ಟಾರ್ಟ್ಅಪ್ ಮೂಲಕ ಎಲ್ಲ. ಹೌದು. ಹಾಗಿರುವಾಗ ಕಾಂಪಿಟೇಷನ್ ನ ಒಳಗೆ ಹೋಗೋದು ಬೇಡ. ಕಾಂಪಿಟೇಷನ್ ಬೇಡ ಅಂದ್ರೆ ನೀವು ನಿಮ್ಮ ಬ್ರ್ಯಾಂಡ್ ಡೆವಲಪ್ ಮಾಡಬೇಕು. ನೀವು ಬ್ರ್ಯಾಂಡ್ ಡೆವಲಪ್ ಮಾಡಿಲ್ಲ ಅಂದ್ರೆ ನೀವು ಆಟೋಮೆಟಿಕ್ಲಿ ಪ್ರೈಸ್ ಕಾಂಪಿಟೇಷನ್ ಅಲ್ಲಿ ಸಿಕ್ಕಿ ಹಾಕೊಳ್ತೀರಾ. ನೀವು ಆರಂಭದ ವಿಷಯಕ್ಕೆ ಬಂದ್ರಿ. ಇಂಥ ಮುನ್ನೆಚ್ಚರಿಕೆ ಎಲ್ಲ ತುಂಬಾ ಅಗತ್ಯ. ಎಸ್, ಈ ಒಂದು ಮಾತುಕತೆ ಸಂದರ್ಭದಲ್ಲೇ ಬಿಸ್ನೆಸ್ ಬ್ರ್ಯಾಂಡಿಂಗ್ ಮತ್ತೆ ಇವತ್ತಿನ ಪ್ರಸಕ್ತ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ವಿಚಾರವಾಗಿ ತುಂಬ ವಿಶದವಾಗಿ ಮತ್ತು ನನ್ನ ಅನುಭವದ ಹಿನ್ನೆಲೆಯಲ್ಲಿ ಪ್ರವೀಣ್ ಎಸ್ ಭಂಡಾರಿ ಅವರು ಮಾತನಾಡಿದ್ದಾರೆ. ನಾನು ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಮತ್ತು V4 ವತಿಯಿಂದ ಪ್ರೀತಿಯ ಧನ್ಯವಾದ ವೀಕ್ಷಕರಿಗೆ ಕೂಡ ಧನ್ಯವಾದ ಸರ್. ಎಸ್ ಇದು ಬಿಸ್ನೆಸ್ ಬ್ರ್ಯಾಂಡ್ ಬಗ್ಗೆ, ಬಿಸ್ನೆಸ್ ಬ್ರ್ಯಾಂಡ್ ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ಯಾರು ಮಾಡಬೇಕು, ಎಲ್ಲ ವಿಚಾರವಾಗಿ ಇರುವಂಥ ಒಂದು ಮಾತುಕತೆ. ಎಸ್ ವೀಕ್ಷಕರೇ, ಒಂದು ವೇಳೆ ನೀವು ಆರಂಭದಿಂದಲೇ ಈ ಒಂದು ಮಾತುಕತೆಯನ್ನು ನೋಡಿಲ್ಲ ಅಂತ ಆದರೆ ನೀವು ದಯವಿಟ್ಟು ನಮ್ಮ ಫೇಸ್ಬುಕ್ ಅಥವಾ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಕೂಡ ನೀವು ಇದನ್ನು ನೋಡ್ಬೋದು. ನಮ್ಮ ಸ್ಟ್ರೀಮಲ್ಲಿ ಕೂಡ ಲಭ್ಯ ಇರುತ್ತೆ, ಸೊ ಯೂಟ್ಯೂಬಲ್ಲಿ ಕೂಡ ಲಭ್ಯ ಇರುತ್ತೆ. ಯಾಕಂದರೆ ತುಂಬ ಒಳ್ಳೆಯ ಮಾಹಿತಿಗಳು, ತುಂಬ ಅಪರೂಪದ ಮಾಹಿತಿಗಳು ಈ ಒಂದು ಮಾತುಕತೆಯಲ್ಲಿ ಇದ್ದಾವೆ. ಎಸ್, ಇಷ್ಟು ಹೇಳಿ ಈ ಸಂವಾದವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.